हरे कृष्ण। हरे कृष्ण प्रभु जी, प्रणाम। हरे कृष्ण ಧನ್ಯವಾದ. ನಾವು ಕೀರ್ತನೆ ಮಾಡುವ ಅಷ್ಟರೊಳಗೆ ಅವರೆಲ್ಲ ಜಾಯಿನ್ ಆಗಬಹುದು. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋಧನಂದನ ಭಜ ಜನರಂಜನ, ಯಶೋಧನಂದನ ಭಜ ಜನರಂಜನ, ಯಮುನ ತೀರಾವನಚಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ जय श्री कृष्ण हरे कृष्ण 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 हरे हरे, कृष्ण कृष्ण हरे हरे, राधा गोविंद राधा गोविंद राधा गोविंद गोविंद ಎಲ್ಲ ಭಕ್ತರಿಗೂ ಮುಂಜಾನೆಯ ಈ ಕ್ಲಾಸ್ಗೆ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದ. ಬರ್ತೇವೆ, ಈಗ ಮೇಲೆ ಬರ್ತೇವೆ. ಪ್ರಭುಜಿ ಪ್ರಣಾಮ. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ. ಪ್ರಣಾಮಗಳು. ನಾವು ಮಂಗಳಾಚರಣ ಓದುವ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ
तस्मै श्री गुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातां सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदान् सहगणा ललिता श्रीविशाखान्वितंश्च। हे कृष्ण करुणा सिंधो दीनबंधो जगत्पते गोपेश गोपिका कांत राधाकांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वंचकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತದೆ ಪ್ರಭು, ಹೇಳಿ. ಸರಿ ಕೇಳಿಸ್ತದೆ ಪ್ರಭುಜಿ. ಸರಿ ಸರಿ. ಹರೇ ಕೃಷ್ಣ. ಹರೇ ಇವತ್ತು ಕೃಷ್ಣ. ನಾವು ಚೈತನ್ಯ ಭಾಗವತದ ಕೆಲವು ಸಂಗತಿಗಳನ್ನ ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಪಡುವ ನಿಮ್ಮೆಲ್ಲರ ವೈಷ್ಣವರ ಒಂದು ಕೃಪೆ ಮೇರೆಗೆ. ಚೈತನ್ಯ ಭಾಗವತ ಬೃಂದಾವನ ದಾಸ್ ಠಾಕೂರ್ ಅವರು ನಿತ್ಯಾನಂದ ಪ್ರಭುಗಳ ಮೂಲಕ ಅಂದ್ರೆ ಬೃಂದಾವನ ದಾಸ್ ಠಾಕೂರ್ ಅವರು ಡೈರೆಕ್ಟ್ ಡಿಸೈಪಲ್ ಆಫ್ ದ ನಿತ್ಯಾನಂದ ಪ್ರಭು. ನಿತ್ಯಾನಂದ ಪ್ರಭುಗಳ ಒಂದು ಸಮೀಪದಿಂದ ನೋಡಿರುವಂತಹ ಘಟನಾವಳಿಗಳನ್ನ ಚೈತನ್ಯ ಭಾಗವತದಲ್ಲಿ ಯಥಾವತ್ತಾಗಿ ಅವರು ಬರೆದಿದ್ದಾರೆ. ಬೃಂದಾವನ ದಾಸ್ ಠಾಕೂರ್ ಅವರು ಯಾರು ಹಾಗಾದ್ರೆ? ಮೊದಲು ವೇದವ್ಯಾಸರವರು, ವೇದವ್ಯಾಸರೇ ಬೃಂದಾವನ ದಾಸ್ ಠಾಕೂರ್ ಅವರಾಗಿ ಚೈತನ್ಯ ಲೀಲಾದಲ್ಲಿ ಬಂದರು. ಅದನ್ನ ಬೃಂದಾವನ ದಾಸ್ ಠಾಕೂರ್ ಅವರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರಿಗೆ ಹೇಳಿದರು. ಆಮೇಲೆ ಮತ್ತೆ ಅದನ್ನ ಏನಂತಿ ಚೈತನ್ಯ ಚರಿತಾಮೃತದಲ್ಲಿ ಅದರದ್ದೆಲ್ಲ ಉಲ್ಲೇಖಗಳು ಬರ್ತದೆ. ನಿತ್ಯಾನಂದ ಪ್ರಭುಗಳು ಯಾರು ಹಾಗಾದ್ರೆ ಒರಿಜಿನಲಿ? ನಿತ್ಯಾನಂದ ಪ್ರಭುಗಳು ಒರಿಜಿನಲಿ ಅನಂತ ಶೇಷ, ಆದಿಶೇಷ ಪರಮಾತ್ಮ ತಮ್ಮ ಹಾಸಿಗೆಯಾಗಿ ಮಲಗಿರುವ ಕ್ಷೀರಸಾಗರದಲ್ಲಿ ಮಲಗಬೇಕಾದ್ರೆ ಆದಿಶೇಷನ ಮೇಲೆ ಮಲಗಿರ್ತಾರೆ. ಈ ಆದಿಶೇಷ ಯಾರು? ಬೇರೆ ಯಾರು ಅಲ್ಲ, ಕೃಷ್ಣ ಮತ್ತು ಬಲರಾಮ್. ಕೃಷ್ಣ ಏನ್ ಮಾಡ್ತಾರೆ? ತಮ್ಮ ಶಕ್ತಿಯನ್ನು ವಿಭಾಗ ಮಾಡ್ತಾರೆ, ಅವರು ಬಲರಾಮ್ ಆಗ್ತಾರೆ. ಬಲರಾಮ್ ಏನು? ಕೃಷ್ಣ ಯಾರು? ಕೃಷ್ಣ ಸೇವ್ಯ ಭಗವಾನ್, ಬಲರಾಮ ಸೇವಕ ಭಗವಾನ್ ಅಂತ. ಬಲರಾಮ ಯಾವಾಗಲೂ ಭಗವಾನನ ಸೇವೆ ಮಾಡ್ತಾರೆ. ಅನಂತ ಶೇಷನ ರೂಪದಲ್ಲಿ, ವೈಕುಂಠಗಳ ರೂಪದಲ್ಲಿ,
ಮತ್ತೆ ಪರಿಕರಗಳ ರೂಪದಲ್ಲಿ ನಾವೀಗ ಪರಮಾತ್ಮನ ಪೂಜಾ ಮಾಡ್ತೇವೆ. ಪೂಜಾ ಗ್ರಹ ಇರ್ತದೆ, ಪೂಜಾ ಗ್ರಹವಾಗಿ ಪರಿಕರಗಳಾಗಿ, ಅಂದ್ರೆ ಈಗ ನಾವು ಈಗ ಮೃದಂಗ, ಕರತಾಳ ಅವೆಲ್ಲವೂ ಬಲರಾಮಜಿಯ ಮೂರ್ತ ರೂಪ. ನಾವು ಯಾವುದೇ ವಸ್ತುಗಳನ್ನು ಉಪಯೋಗ ಮಾಡ್ತೇವೆ, ಉಪಕರಣಗಳನ್ನು ಉಪಯೋಗ ಮಾಡ್ತೇವೆ, ಬಲರಾಮಜಿಯ ಒಂದು ವಿಸ್ತರಿತ ರೂಪ. ಅದಕ್ಕೆ ಬಲರಾಮ ಜಯಂತಿ ದಿವಸ ಆಯುಧ ಪೂಜೆಯನ್ನ ಆಗಿ ಆಚರಣೆ ಕೂಡ ಮಾಡ್ತಾರೆ. ಆಯುಧಗಳು ಏನದವಲ್ಲ ಬಲರಾಮಜಿಯ ವಿಸ್ತರಿತ ರೂಪ. ಬಲರಾಮ್ಜಿ ಹಾಗಾದ್ರೆ ಯಾರು? ಬಲರಾಮ್ಜಿಯಿಂದನೇ ಇದು ಗ್ರಾವಿಟೇಷನಲ್ ಫೋರ್ಸ್, ಎಲ್ಲಾ ಶಕ್ತಿಗಳು, ಎನರ್ಜಿ ಅನ್ನುವಂಥ ಶಕ್ತಿ ಏನದ, ಎನರ್ಜಿ ಅಥವಾ ಶಕ್ತಿಯನ್ನು ಅಂತೀವಿ ನಾವು, ಅವೆಲ್ಲವೂ ಬಲರಾಮ್ಜಿಗಳ ಮೂಲಕ, ಬಲರಾಮ್ಜಿಯಿಂದನೇ ಬರ್ತದೆ. ಈಗ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಭೂಗುರುತ್ವಾಕರ್ಷಣ ಶಕ್ತಿ, ಆಕರ್ಷಣ ಶಕ್ತಿ, ಬೇರೆ ಬೇರೆ ಪ್ರಚನ್ನ ಶಕ್ತಿ, ಕೈನೆಟಿಕ್ ಎನರ್ಜಿ, ಏನೇನು ಎನರ್ಜಿಗಳಂತ ನಾವು ಏನೇನು ಕರಿತಾ ಇದ್ದೀವಿ ಅಥವಾ ಏನೇನು ಶಕ್ತಿ ಅಂತ ಕರಿತಾ ಇದ್ದೀವಿ, ಅದು ಬಲರಾಮ್ಜಿಯ ಮೂಲಕ ಬರ್ತದೆ. ಬಲರಾಮ್ಜಿ ನಂತರ ಏನಂತೆ, ರಾಮಾಯಣದಲ್ಲಿ ಲಕ್ಷ್ಮಣನಾಗಿ, ಕಲಿಯುಗದಲ್ಲಿ ರಾಮಾನುಜಾಚಾರ್ಯರ ರೂಪದಲ್ಲಿ ಬಂದರು, ಮುಂದೆ ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಬಂದರು. ಹಿಂಗ ಭಗವಾನ್ ಎಲ್ಲಿ ಬರೋರಿದ್ದಾರೆ ಅವ್ರಿಗಿಂತ ಮೊದಲು ಬಂದು ಆ ಜಗನ ಪ್ರಶಸ್ತವಾಗಿ ಆ ಲೀಲೆಗೆ ಅನುಕೂಲವಾಗುವ ರೀತಿಯೊಳಗ ಬಲರಾಮ್ಜಿ ಸೇವೆ ಮಾಡ್ತಾರೆ. ಹಂಗ ನಿತ್ಯಾನಂದ ಪ್ರಭುಗಳು ಈ ಭೌತಿಕ ಜಗತ್ತಿಗೆ ಅವತೀರ್ಣರಾದರು. ಯಾವಾಗ ಬಂದ್ರಂದ್ರೆ ಇಸ್ವಿ 1474 ಮಾಘ ತಿಂಗಳಲ್ಲಿ, ಮಾಘ ಮಾಸದಲ್ಲಿ, ಏಕಚಕ್ರ ಗ್ರಾಮದಲ್ಲಿ. ಏಕಚಕ್ರ ಗ್ರಾಮ, ಈಗ ಏಕಚಕ್ರ ಅಂದ್ರೆ ಏನು? ನಿನ್ನೆ ನಿಮ್ಮ ನಾಮನಿಷ್ಠ ಪ್ರಭು ಅವರು ತಮ್ಮ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದರು ಇದನ್ನು. ಏನು? ಭೀಷ್ಮಾಚಾರ್ಯರು ಯಾವಾಗ ಅರ್ಜುನನ್ನು ಕೊಲ್ಲಬೇಕಂತಂದು ಬಾಣಗಳನ್ನು ಹೂಡಿದ್ರು, ಆ ಬಾಣಗಳನ್ನ ಭಗವಾನ್ ಸ್ವತಃ ಸ್ವೀಕಾರ ಮಾಡಿದ್ರು, ತಮ್ಮ ಶರೀರಕ್ಕೆ ಬಡಿತವ್ರು, ಅವ್ರಿಗೇನ ಕೃಷ್ಣನಿಗೆ ಯಥಾಗ್ತೇವೆ. ಅವಾಗ ಕೃಷ್ಣ ಏನ್ ಮಾಡಿದ್ರು, ಇನ್ನ ಅರ್ಜುನನ್ನು ಕೊಂದು ಹಾಕ್ತಾರೆ ಇವರು ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ದಿರುವಂತ ರಥದ ಪಯ್ಯನ ಎತ್ತಿಕೊಂಡು ಭೀಷ್ಮಾಚಾರ್ಯರ ಮೇಲೆ ಹೊಡಿಲಿಕ್ಕೆ ಹೋಗ್ತಾರೆ. ಭೀಷ್ಮಾಚಾರ್ಯರು ಆ ದೃಶ್ಯ ನೋಡ್ತಾರೆ. ಅವರಿಗೆ ಅದೇ ಬೇಕಾಗಿರ್ತದೆ. ಏನ್ ಬೇಕಾಗಿರ್ತದೆ? ಅವ್ರು ನೋಡ್ಬೇಕು ಅನ್ನುವಂತ ಇಚ್ಛೆ ಇರ್ತದೆ. ಭಗವಾನ್ ಅಗದಿ ಸ್ವೆಟಿಂಗ್ ಆಗಿ, ಅಂದ್ರೆ ಮೈಯೆಲ್ಲ ಬೆವರಿನಿಂದ ತುಂಬಿಕೊಂಡು, ಮೈಯೆಲ್ಲ ಧೂಳಿನಿಂದ ಆವರಿಸಿಕೊಂಡಿರುವಂತ, ಮತ್ತೆ ಅವರ ಕೂದಲುಗಳು ಎಲ್ಲ, ಅಂದ್ರೆ ಅವರ ಏನು ಗುಂಗುರುಳು ಕೂದಲು ಏನಿದೆ ಎಲ್ಲ, ಅದೆಲ್ಲ ಗಾಳಿ ಒಳಗೆ ತೂರಾಡ್ತಿರ್ಬೇಕು. ಅವರು ಸಿಟ್ಟಿನಿಂದ ಬರುವಂತ ದೃಶ್ಯನ ವೀರರಸವನ್ನ ಆಸ್ವಾದಿಸಬೇಕು ಅಂತಂದು ಭೀಷ್ಮಾಚಾರ್ಯರು ಆಶಾ ಮಾಡ್ತಿರ್ತಾರೆ. ಅದಕ್ಕೆ ಸ್ವತಃ ಭಗವಾನ್ ಏನ್ ಮಾಡ್ತಾರೆ, ರಥದ ಚಕ್ರವನ್ನೇ ಚಕ್ರಾಯುಧವಾಗಿ ಉಪಯೋಗ ಮಾಡಿಕೊಂಡು ಭೀಷ್ಮಾಚಾರ್ಯರಿಗೆ ಹೊಡಿಲಿಕ್ಕೆ ಹೋಗ್ತಾರೆ, ತೂರ್ಲಿಕ್ಕೆ ಹೋಗ್ತಾರೆ. ಅಷ್ಟರೊಳಗನ ಅರ್ಜುನ ಕೃಷ್ಣನ ಪಾದಗಳನ್ನ ಹಿಡ್ಕೊಂಡು, ಭಗವಾನ್ ಈಗ ನೀವು ಯಾವುದೇ ಆಯುಧಗಳನ್ನು ಧಾರಣೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿ, ದಯವಿಟ್ಟು ಇದು ಮಾಡಬೇಡಿ ಅಂತ. ಅಂದ್ರೆ ಭಗವಾನ್ ತಮ್ಮ ಪ್ರತಿಜ್ಞೆಯನ್ನು ಕೂಡ ಮೀರಿ ಭಕ್ತರ ಒಂದು ಸಂರಕ್ಷಣೆಗೆ ಬದ್ಧರಾಗ್ತಾರೆ ಅಂತ. ಹಂಗ ಆ ಚಕ್ರ ಆಮೇಲೆ ಎಲ್ಲಿ ಹೋಗಿದ್ರು ಅಂತಂದ್ರೆ, ಅದು ಹೋಗಿ ಏಕಚಕ್ರ ಗ್ರಾಮದಲ್ಲಿ, ಈಗಿರುವಂತ ಏಕಚಕ್ರ ಗ್ರಾಮ ಎಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಿ ಬಿತ್ತು. ಆ ಜಾಗ ಇವಾಗ ಏಕಚಕ್ರ ಅಂತ ಕರೀತಾರಂತ. ಹಿಂಗ ಬೇರೆ ಬೇರೆ ಹೆಸರುಗಳು ಅದರ ಇತಿಹಾಸ, ಪೌರಾಣಿಕ ಇತಿಹಾಸವನ್ನು ಹೊಂದಿದೆ. ಈಗ ಕುರುಕ್ಷೇತ್ರ ನೋಡಿದ್ರೆ, ಕುರುಕ್ಷೇತ್ರ ಕೂಡ ಕುರುಕ್ಷೇತ್ರ ಅದಕ್ಕೊಂದು ಸ್ಪೆಷಲ್ ಅದ. ಈಗ ನೈಮಿಷಾರಣ್ಯ ಅಂತ ನಾವು ಹೇಳ್ತೀವಿ. ನೈಮಿಷಾರಣ್ಯದಲ್ಲಿನೂ ಕೂಡ ನಿಮಿಷ ಅಂತಂದ್ರೆ, ಈಗ ನಾವು ನಿಮಿಷ ಅಂತ ಕರಿತೀವಿ, ನಾವು ಅಷ್ಟು ಟೈಮ್ದಲ್ಲಿ ಕೌಂಟ್ ಮಾಡ್ತೀವಲ್ಲ, ನಿಮಿಷ, ಸೆಕೆಂಡು, ಗಂಟೆ ಅಂತ. ಹಂಗ ಒಂದು ಚಕ್ರ, ಈಗ ಒಂದು ಇಮ್ಯಾಜಿನ್ ಮಾಡ್ರಿ, ಮೊದಲಿನ ಎತ್ತಿನ ಗಾಡಿ, ಈಗಿನ ಎತ್ತಿನ ಗಾಡಿ ಅಲ್ಲ, ಈಗಿನ ಎತ್ತಿನ ಗಾಡಿಗೆ ಏನು ಟೈರ್ ಹಾಕಿರ್ತಾರೆ. ಈಗ ಟೈರ್ ಇರುವಂತಂದ್ರೆ ಈಗ ಗಾಡಿದ ಒಂದು ಉಪಯೋಗ ಮಾಡ್ಕೊಂಡು ಮಾಡಿರ್ತಾರೆ. ಈಗಿನ ಎತ್ತಿನ ಗಾಡಿ ಅಲ್ಲ, ಮೊದಲಿನ ಎತ್ತಿನ ಗಾಡಿ ಅಂದ್ರೆ
ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಎತ್ತಿನ ಗಾಡಿಯ ಪಯ್ಯ ಅಥವಾ ಚಕ್ರ, ಚಕ್ರದೊಳಗ ನಡಿವಿರುವಂಥದ್ದು ಗಡ್ಡಿ ಅಂತ ಇರ್ತದೆ. ಆ ಗಡ್ಡಿಯಿಂದ ಬೇರೆ ಬೇರೆ ಸ್ಟ್ರೆಂಗ್ತ್ ಕೊಡ್ಲಿಕ್ಕೆ ನಿಮಿಷ ಅಂತ ಕರೀತಾರೆ, ಅದಕ್ಕೆ ಹಲ್ಲು ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಸೆಂಟರ್ನಿಂದ ಸನ್ರೈಸ್ ಹೆಂಗ್ ಆಗ್ತಾವಲ್ಲ ಹಂಗ ಹೋಗ್ತಾವಲ್ಲ ಸೈಡ್ಗೆ, ಆ ರೀತಿ ಇರುವಂತವು ಏನ್ ಇರ್ತದಲ್ಲ ಅದಕ್ಕೆ ಒಂದೊಂದಕ್ಕೂ ಒಂದೊಂದು ನಿಮಿಷ ಅಂತ ಕರೀತಾರೆ. ಅಂದ್ರೆ ಒಂದು ಚಕ್ರದೊಳಗೆ ಅದು ಒಂದು ನಿಮಿಷ ಅಂತ. ಅದನ್ನ ಈಗ ಭಾಗವತ ಕಥಾ ನಿಮಗೆಲ್ಲ ಯಾರಿಗೆ ಅಲ್ಲಿ ಎಲ್ಲಿ ಹೇಳಬೇಕು, ಒಂದು ಪ್ರಶಸ್ತವಾದ ಜಾಗ ಬೇಕಲ್ಲ ಅಂತ ಕೇಳಿದಾಗ ಆ ಪಯ್ಯನ ತೆಗೆದು ಆ ನಿಮಿಷಾರಣ್ಯದ ಜಾಗದಲ್ಲಿ ಹೋಗದಾಗ ಈ ಜಾಗ ಪ್ರಸ್ತುತವಾಗ್ಯದ ಇದನ್ನ ಹೇಳಲಿಕ್ಕೆ ಅಂತ. ಹಂಗ ಒಂದೊಂದು ಸ್ಥಳದ ಇತಿಹಾಸ, ಪೌರಾಣಿಕ ಇತಿಹಾಸ ಹೊಂದಿದೆ. ಒಂದೊಂದು ಹೆಸರಿನ ಹಿಂದ ಪೌರಾಣಿಕ ಇತಿಹಾಸ ಇದೆ. ಹಂಗ ಏಕಚಕ್ರ ಗ್ರಾಮ ಅಂತ ಹೆಸರು ಬರ್ಲಿಕ್ಕೆ ಭಗವಾನ್ ಭೀಷ್ಮಾಚಾರ್ಯನ ಮೇಲೆ ಎತ್ತಿರುವಂತ ಚಕ್ರವನ್ನ ಎತ್ತಿ ಬಿಸಾಕಿದ ಜಾಗ. ಆ ಜಾಗದಲ್ಲಿ ಹಡಾಯಿ ಪಂಡಿತ, ಹಡಾಯಿ ಓಜಾ ಪಂಡಿತ ಅಂತ, ಮತ್ತೆ ಪದ್ಮಾವತಿ ಒಳ್ಳೆ ಬ್ರಾಹ್ಮಣರು, ಬ್ರಾಹ್ಮಣ ವ್ಯಕ್ತಿಗಳು, ವೈಷ್ಣವರ ಮೇಲಾಗಿ ಅವರು ಎಷ್ಟೋ ವರ್ಷಗಳ ಪ್ರಾರ್ಥನೆಯ ಮೇರೆಗೆ ಅವರಿಗೆ ಅವರ ಉದರದಲ್ಲಿ ಮಗು ಜನಿಸ್ತದೆ. ಆ ಮಗು ಇಷ್ಟೊಂದು ಕ್ಯೂಟ್ ಆಗಿರ್ತದೆ, ಇಷ್ಟೊಂದು ಸುಂದರವಾಗಿರ್ತದೆ. ಯಾಕಂದ್ರೆ ಊರಿನಲ್ಲಿ ಬಲರಾಮ್, ಊರಿನಲ್ಲಿ ಭಗವಾನ್ ಎಲ್ಲಿ ಬರ್ತಾರೆ ಅವರ ಸುಂದರತೆ, ಭಗವಾನನ ಒಂದು ಸೌಂದರ್ಯ, ಸತ್ಯ ಚಿತ್ತಾನಂದ ಸಚ್ಚಿದಾನಂದ, ಭಗವಾನ ಸುಂದರತೆ ಒಂದು ಮೂರ್ತ ರೂಪ. ಭಗವಾನಲ್ಲಿ ಅಷ್ಟೇ ಷಡೈಶ್ವರ್ಯದಲ್ಲಿ ಸೌಂದರ್ಯತೆ ಕೂಡ ಪರಿಪೂರ್ಣ ಪ್ರಮಾಣದಲ್ಲಿ ಇರುವಂತದ್ದು ಒಂದು ಐಶ್ವರ್ಯ. ಈಗ ನೋಡ್ರಿ, ನಾವೆಲ್ಲ ನಮ್ಮ ಸೌಂದರ್ಯತೆ ಇಲ್ಲದ ಮಾಸಿ ಹೋಗ್ತದೆ. ನಮ್ಮ ಸೌಂದರ್ಯತೆ ಒಂದಿನ ನಾವು ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮುಖ ನೋಡ್ಲಿಕ್ಕೆ ಹಾಕೊಳ್ಳೋದಿಲ್ಲ. ಆ ರೀತಿ ಒಂದು ಸೌಂದರ್ಯ ನಮ್ದಿರ್ತದೆ. ಸ್ವಲ್ಪ ದಿವಸ, ಒಂದು ವರ್ಷ ಆದ್ಮೇಲೆ ನಾವು ಆ ಸೌಂದರ್ಯ ಎಲ್ಲೈತೋ ಏನೋ ಅದು ಗೊತ್ತಿಲ್ಲ. ಆ ರೀತಿ ನಮ್ಮ ಸೌಂದರ್ಯ ಅಳಿಕೆ ಹೋಗ್ತದೆ. ಭಗವಾನನ ಸೌಂದರ್ಯ ಚಿರ ಯೌವನವಾಗಿ ಕೂಡಿಕೊಂಡಿರ್ತದೆ, ನವನವಾಯಮಾನ. ಪ್ರತಿ ಕ್ಷಣನೂ ಕೂಡ ಅದು ವರ್ಧಿಸ್ತದ. ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾಧನಂ. ಭಗವಾನನ ಸೌಂದರ್ಯ ಆನಂದದ ವರ್ಧನೆನೂ ಕೂಡ ಮಾಡ್ತದಂತ. ಭಕ್ತ ಅಂಬರೀಷ್ ಮಹಾರಾಜರು ಹೇಳ್ತಾರೆ, ಮನಸ್ಸನ್ನು ಕೃಷ್ಣನ ಪಾದಾರವಿಂದದಲ್ಲಿ ಇರಿಸಬೇಕು, ಕೈಗಳನ್ನು ಭಗವಂತನ ದೇವಸ್ಥಾನ ಸ್ವಚ್ಛಗೊಳಿಸುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ ಉಪಯೋಗ ಆಗಬೇಕು. ಬಾಯಿ ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕಾಗಿ, ಭಗವಂತನ ಲೀಲೆಗಳನ್ನು ವರ್ಣಿಸುವುದಕ್ಕಾಗಿ ಬಾಯಿ ಉಪಯೋಗ ಆಗಬೇಕು. ಕಿವಿಗಳು ಭಗವಂತನ ಲೀಲೆಗಳು ಅಥವಾ ಕಥೆಗಳನ್ನು ಕೇಳಲಿಕ್ಕೆ ಉಪಯೋಗ ಆಗಬೇಕು. ಕಣ್ಣುಗಳು ರೂಪಮಯವನ್ನು ನೋಡುವಂತವಾಗಬೇಕು, ಅಂದ್ರೆ ಭಗವಾನನ ರೂಪ ಸೌಂದರ್ಯ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಯಾವಾಗಲೂ ನನ್ನ ಕಣ್ಣ ಮುಂದೆ ಈ ಸವಿರೂಪ ನೋಡುವಂತ ಆಗಿರ್ಲಿ ಅಂತ. ನಿನ್ನ ಈ ರೂಪ ಏನೈತಿಲ್ಲ ಯಾವಾಗಲೂ ನನ್ನ ಕಣ್ಣು ಮುಂದೆ ಇರಲಿ, ನನ್ನ ಕಣ್ಣ ಗೊಂಬಿನೆಯಲ್ಲಿ ನಿನ್ನ ರೂಪ ತುಂಬಿರ್ಲಿ ಅಂತ. ಕಣ್ಣುಗಳು ಭಗವಾನನ ಈ ರೂಪವನ್ನು ಸದಾ ನೋಡುತ್ತಿರ್ಲಿ ಅಂತ. ದೇಹವು ಭಕ್ತನ ದೇಹವನ್ನು ಸ್ಪರ್ಶಿಸಲು, ಅಂದ್ರೆ ಭಕ್ತರ ಸೇವೆ ಮಾಡ್ಲಿಕ್ಕೆ ಉಪಯೋಗ ಆಗಲಿ ಅಂತೆ. ಆ ಮೂಗು ಭಗವಾನನ ಚರಣಕ್ಕೆ ಅರ್ಪಿಸಿದ ಹೂಗಳ ಪರಿಮಳವನ್ನು ಗ್ರಹಿಸಲು ಉಪಯೋಗ ಆಗಬೇಕು. ನಾಲಿಗೆ ಪ್ರಸಾದ ಸವಿಯಲು ಮತ್ತು ಭಗವಾನನ ವರ್ಣನೆ ಮಾಡಲು ನಾಲಿಗೆ ಉಪಯೋಗ ಆಗಬೇಕು. ಕಾಲುಗಳು ಧಾಮ ದರ್ಶನ ಮಾಡಲು, ಧಾಮ ದರ್ಶನ ಮಾಡಲಿಕ್ಕೆ ಕಾಲುಗಳು ಉಪಯೋಗ ಆಗಬೇಕು. ಭಕ್ತರನ್ನ ದರ್ಶನ ಮಾಡಲಿಕ್ಕೆ ಕಾಲುಗಳು ಉಪಯೋಗ ಆಗಬೇಕು. ಇನ್ನ ಶಿರ ಭಗವಾನನ ಪಾದಕ್ಕೆ ನಮಸ್ಕಾರ ಮಾಡಲು, ಭಕ್ತರ ಪಾದಕ್ಕೆ ನಮಸ್ಕಾರ ಮಾಡಲು ನಮ್ಮ ಶಿರ ಉಪಯೋಗ ಆಗು. ಈ ನನ್ನೆಲ್ಲ ಬಯಕೆಗಳು ಭಗವಾನನ ಅಪೇಕ್ಷೆ ನೆರವೇರಿಸಲು ಉಪಯೋಗಿಸಬೇಕೇ ವಿನಃ ಬೇರೆದಕ್ಕಲ್ಲ ಅಂತ ಯಾರು ಹೇಳ್ತಾರೆ? ಅಂಬರೀಷ ಮಹಾರಾಜರು ಹೇಳ್ತಾರೆ. ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಇಂದ್ರಿಯಗಳು ಸಂಸಿದ್ಧಿ ಹರಿತೋಷಣ ಆಗ್ಬೇಕು.
ಎಲ್ಲ ನಮ್ಮ ಇಂದ್ರಿಯಗಳೇನದಾವಲ್ಲ ಪರಮಾತ್ಮನ ತೃಪ್ತಿಪಡಿಸಲು ಉಪಯೋಗ ಆಗಬೇಕು ಅಂತ. ಹಿಂಗ ಹಡಾಯಿ ಪಂಡಿತ್ ಅವರು ಪದ್ಮಾವತಿ ಮನೆಯಲ್ಲಿ ಜನ್ಮಿಸಿದ ಮಗು ಇಷ್ಟೊಂದು ಸುಂದರವಾಗಿತ್ತು. ಆ ಮಗುವನ್ನು ನೋಡ್ಲಿಕ್ಕೆ ಆ ಊರಿನ ಎಲ್ಲರೂ ಒಂದ್ ಕಡೆಗೆ ಸೇರ್ತಾ ಇದ್ರು. ಕ್ರಮೇಣ ಮಗುವುದು ಒಂದು ಸ್ವಲ್ಪ ಬೆಳಿಲಿಕ್ಕಿತ್ತು. ಬೆಳೆದಾಗ ಆ ಮಗುವಿನ ಮುಖ ಪದ್ಮ, ಕಮಲದ ಜೊತೆ ಅರಳಿಕತ್ತದೆ. ಕಮಲದ ಹೂವು ಅರಳಿಕತ್ತಿದ್ರೆ ಹೆಂಗೆ ಅರಳುತ್ತದೆ? ಎಷ್ಟೊಂದು ಸುಂದರವಾಗಿರ್ತದಲ್ಲ. ಶುದ್ಧವಾದ ಸರೋವರದಲ್ಲಿ ಕಮಲ ಅಗ್ನಿ ಅರಳಿಕತ್ತದೆ. ಅರಳಬೇಕಾದಾಗ ಎಷ್ಟು ಚಂದ ಅರಳ್ತದೆ. ಭಗವಾನನ ಒಂದು ಸೂರ್ಯಕಿರಣ ಅಂದ್ರೆ ಸೂರ್ಯಕಿರಣ ಅದ್ರ ಮೇಲೆ ಬಿತ್ತರೆ ಸಾಕು, ಹೂಗಳು ತಮ್ಮ ದಳಗಳನ್ನು ಬಿಡಿಸ್ಲಿಕ್ಕತ್ತಾವ. ಅದರ ಮೇಲೆ ಗಾಳಿ ಸೋಕಿದಾಗ ಆ ದಳಗಳು ಸ್ವಲ್ಪ ಹಿಡ್ಕೊಂಡಿರುವಂತ ದಳಗಳು ತಾವೇ ಓಪನ್ ಆಗ್ತಾವೆ. ಈ ಕೆರೆಗಳಲ್ಲಿ ಆ ಪದ್ಮಗಳು ಅರಳ್ತಾವ, ನೋಡ್ರಿ ಎಷ್ಟು ಚಂದ ಇರ್ತದ. ಹಂಗ ನಿತಾಯಿ ಇನ್ನೂ ಹೆಸರು ಕೊಟ್ಟಿಲ್ಲ ಅವ್ರಿಗೆ. ಅವ್ರ ಮುಖ ಹೆಂಗಾಗ್ತದ ಅಂದ್ರೆ ಕಮಲದ ಹೂವಿನ ಗತೆ ಅರಳಿಗತ್ತದ. ಅದರಲ್ಲಿ 2 ಕಣ್ಣುಗಳು ಅನ್ನೋದು ಕಮಲನ ದಳಗಳಾಗಿ ಆಗ್ಲಿತಾವ. ಕಮಲನಯನ, ಕಮಲವದನ. ಯಾರು ಮುಂದೊಬ್ರು ಕೊಡ್ತಾರೆ ಅವ್ರಿಗೆ ಹೆಸರು ನಿತಾಯಿ ಅಂತ. ಅದಕ್ಕಿಂತ ಮೊದಲು ಆ ಊರಿನಲ್ಲಿರುವಂತ ಜೋಯಿಸರು ಅಥವಾ ಜ್ಯೋತಿಷ್ಯರು ವರ್ಣನೆ ಮಾಡ್ತಾರೆ, ಇಲ್ಲಿ ಸ್ವಯಂ ಭಗವಾನ್ ಈ ಜಗದಲ್ಲಿ ಬರ್ತಾರೆ. ಭಗವಾನ್ ಈ ಜಗದಲ್ಲಿ ಬರ್ತಾರೆ, ಈ ಜಗವನ್ನು ಉದ್ಧಾರ ಮಾಡ್ತಾರೆ, ಏಕಚಕ್ರ ಜಗವನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ರು. ಮುಂದ ಅವರಿಗೆ ನಿತ್ಯಾನಂದ, ನಿತಾಯಿ, ಮುಂದಾದ್ರ ಇವು ಬಲರಾಮನ ಕತೆ. ಬಲರಾಮನ ಶಕ್ತಿಯಿಂದ ಬಂದವರು ಇವರು ಸ್ವತಃ ಬಲರಾಮ. ಅದಕ್ಕೆ ಈ ನಿತ್ಯಾನಂದ ರಾಮ್ ಅಂತ ಕರೆಯೋಣ ಅಂತ, ನಿತ್ಯಾನಂದ ರಾಮ್ ಅಂತ ಕರೀಲಿಕತ್ತಿದ್ರು. ಹಿಂಗ ನಿತಾಯಿನ ನೋಡ್ಲಿಕ್ಕೆ ಊರಿನ ಎಲ್ಲರೂ ಬಂದು ಸೇರ್ತಾ ಇದ್ರು. ಆ ಮಗು ಇಷ್ಟೊಂದು ತೊಡೆಯಿಂದ ತೊಡೆಗೆ ಅಂದ್ರೆ ಒಬ್ಬರು ತಾಯಿ ಎತ್ಕೊಳ್ತಾರೆ, ಮತ್ತೊಬ್ರು ತಾಯಿ ಎತ್ಕೊಳ್ತಾರೆ, ಅವ್ರು ಮುದ್ದಿಸ್ತಾರೆ, ನೋಡ್ತಾರೆ. ಅಲ್ಲಿ ವಾತಾವರಣ ಇಷ್ಟೊಂದು ಖುಷಿಯಾಗಿ ವಾತಾವರಣ ನಿರ್ಮಾಣ ಆಗ್ತದೆ. ಎಲ್ಲರೂ ನಿತಾಯಿನ ನೋಡ್ಲಿಕ್ಕೆ ಅವ್ರ ಮನೆ ಕ್ಯೂ ನಿಂತ್ಕೊಂಡಿರ್ತಾರೆ. ಹಿಂಗ ನಿತ್ಯಾನಂದರ ಒಂದು ಆವಿರ್ಭಾವ ಏಕಚಕ್ರ ಗ್ರಾಮದಲ್ಲಿ ಆಗ್ತದ. ಯಾವಾಗ ನಿತಾಯಿ ಜನ್ಮ ಕೊಟ್ಟ ತಾಯಿ ಪದ್ಮಾವತಿ ನಿತಾಯಿಯನ್ನು ಒಂದು ಕ್ಷಣನೂ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ. ಯಾವಾಗಲೂ ಮಗುವನ್ನ ಆಲಿಂಗನ ಮಾಡ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ಈ ಭಗವಾನ್ ಸ್ವತಃ ಭಗವಾನ್, ಅವ್ರಿಗೆ ಗೊತ್ತಿಲ್ಲ ಅವ್ರ ಮಗ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಷ್ಟೇ. ನಿತಾಯಿ ಯಾರು? ಸ್ವಯಂ ಕೃಷ್ಣ, ಸ್ವಯಂ ಬಲರಾಮ್. ಹಿಂಗ ಅವರ ಮಗು ಬೆಳಿಲಿಕ್ಕತ್ತದ. 5 ವರ್ಷದ ಮಗು ಆಗ್ತದ. 5 ವರ್ಷದ ಮಗು ಆಲ್ರೆಡಿ ಆಟ ಆಡ್ಲಿಕ್ಕತ್ತದ. ಸುತ್ತಮುತ್ತಲ ಇರುವಂತ ಎಲ್ಲಾ ಹುಡುಗರ ಜೊತೆಗೆ, ಗೆಳೆಯರ ಜೊತೆಗೆ ಕೂಡಿ ಆಟ ಆಡ್ಲಿಕ್ಕತ್ತದ. ಏನ್ ಆಟ ಆಡ್ತದ? ನಿಮ್ಮಂಗ ನಾವು ಚೆಂಡ ಆಡ್ತೇವೆ, ನಾವು ಇದನ್ನ ಮಾಡ್ತೇವೆ, ಅದನ್ನ ಆಡ್ತೇವೆ, ಇಲ್ಲ ಲಗೋರಿ ಆಡ್ತೇವೆ. ಇಲ್ಲ, ಅವ್ರು ಏನ್ ಆಡಿದರು? ಕೃಷ್ಣ ಲೀಲೆಗಳನ್ನ ರೀಕ್ರಿಯೇಷನ್ ಆಗಿ, ಅಂದ್ರೆ ಕೃಷ್ಣ ಲೀಲೆಗಳನ್ನ ಸ್ವತಃ ಅವರು ಡ್ರಾಮಾದ ಅಂದ್ರೆ ನಾಟಕದ ಮೂಲಕ ಆಟ ಆಡ್ಲಿಕ್ಕತ್ತಿದ್ರು. ಒಮ್ಮೆ ಕೃಷ್ಣ ಲೀಲೆ ಮಾಡ್ತಾ ಇದ್ದಾರೆ. ಕೃಷ್ಣ ಲೀಲೆ ಒಳಗ ಒಬ್ಬ ಏನಂತೆ ಪೂತನಿ ಆಗ್ತಾನೆ. ಪೂತನಿ ಡ್ರೆಸ್ ಹಾಕೊಂಡ್ಬರ್ತಾನೆ ಒಬ್ಬ ಹುಡುಗ. ಒಬ್ರು ಯಶೋದಮಯ್ಯ ಆಗ್ತಾರೆ, ಇನ್ನೊಬ್ರು ನಂದ ಮಹಾರಾಜರಾಗ್ತಾರೆ. ಆ ಗೋಕುಲದಲ್ಲಿ ಈಗ ಪೂತನಿ ಬಂದು ಮಗುವಿಗೆ ಹಾಲನ್ನು ಕುಡಿಸುವಂಥದ್ದು. ಆ ಪೂತನಿಯ ಡ್ರೆಸ್ ಮಾಡಿಕೊಂಡಿರುವಂಥ ಹುಡುಗ ಬಂದು ಆ ಹಾಲನ್ನು ಕುಡಿಸುವಂಥದ್ದು, ಆಮೇಲೆ ವಿಷ ಉಣಿಸುವಂಥದ್ದು. ಆಮೇಲೆ ಭಗವಾನ್ ಅವಳ ವಿಷವನ್ನು ಕುಡಿದು, ಹಾಲನ್ನು ಕುಡಿದು, ಆಮೇಲೆ ಅವಳ ಪ್ರಾಣವನ್ನು ಹೀರುವಂತ ಒಂದು ದೃಶ್ಯವನ್ನ ನಾಟಕೀಯ ರೂಪದಲ್ಲಿ ಮಕ್ಕಳು ಆಟ ಆಡ್ಲಿಕ್ಕತ್ತಾರ. ಅದಕ್ಕಿಂತ ಮೊದಲು ಭಗವಾನ್ ಹೆಂಗೆ ಈ ಜಗತ್ತಿಗೆ ಬಂದ್ರು ಅಂತ ಅವತಾರ ಮಾಡಿದ್ರು. ಸಂಕರ್ಷಣ ಅಂದ್ರೆ ಮೊದಲು ಯಾವಾಗ ಇವು ಬಲರಾಮ್ಜಿ ಬಂದು ಆ ಜೈಲಿನೊಳಗ ಇರುವಂತ ದೇವಿಕೆಯ ಗರ್ಭವನ್ನ ಪ್ರವೇಶ ಮಾಡಿದ್ರು, ಅದನ್ನು ಶುದ್ಧೀಕರಣ ಮಾಡಿದ್ರು. ಆನಂತರ ಅವರ ಸ್ಥಳಾಂತರಗೊಂಡ್ರು. ಅಂದ್ರೆ ಭಗವಾನ್ ಅಲ್ಲಿ ಆ ಜಾಗಕ್ಕೆ ಬಂದ್ರು. ಅದನ್ನೆಲ್ಲವೂ ನಾಟಕೀಯ ರೂಪದಲ್ಲಿ
ಒಬ್ರು ಯಶೋದಮಯ್ಯ ಆಗ್ತಾರ, ಸಾರಿ ದೇವಿಕೆ ಆಗ್ತಾರ, ವಸುದೇವ ಆಗ್ತಾರ. ಅಲ್ಲಿರುವಂತದ್ದು ಒಂದು ಜೈಲನ್ನು ಮಾಡ್ತಾರೆ. ಅಲ್ಲಿ ಸಿಗುವಂತ ಕಟ್ಟಿಗೆಗಳು ಹುಲ್ಲುಗಳನ್ನು ಉಪಯೋಗ ಮಾಡಿ ಜೈಲು, ಅದ್ರ ಮುಂದ್ಗಡೆ ಒಬ್ರು ಗಾರ್ಡ್ ಆಗಿ, ಇಬ್ರು ಗಾರ್ಡ್ ಆಗಿ ನಿಂತ್ಕೊಳ್ತಾರೆ. ಇದನ್ನೆಲ್ಲ ಬೃಂದಾವನ ದಾಸ್ ಠಾಕೂರ್ ಅವರು ಚೈತನ್ಯ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಗಾರ್ಡ್ ಆಗಿ ನಿಂತ್ಕೊಳ್ತಾರೆ. ಕಂಸನ ಗಾರ್ಡ್. ಆಮೇಲೆ 8 ಮಕ್ಕಳು ಹುಡ್ತಾರೆ. 8ನೇ ಮಗು ಕೃಷ್ಣ ಆಗಿರ್ತಾನಂತಂದು ಆಕಾಶವಾಣಿ ಆಗಿರ್ತದ. ಅದಕ್ಕ ಸಣ್ಣ ಮಗು ಏನು ಜನಿಸಿದಾಗ ವಸುದೇವ ತಮ್ಮಂದು ಕಂಸನಿಗೆ ಕೈಯಲ್ಲಿ ಕೊಡ್ತಾರೆ. ಕಂಸ ಏನ್ ಮಾಡ್ತಾನೆ, ಆ ಮಗುವನ್ನ ಬಾಚಿ ಗೋಡೆಗೆ ಕಲ್ಲಿಗೆ ಅಪ್ಪಳಿಸಿ ಕೊಂದು ಹಾಕ್ತಾರೆ. ಅದನ್ನ ಹಾಕುವಂತ ಒಂದು ದೃಶ್ಯವನ್ನ ಮಕ್ಕಳೆಲ್ಲ ಮಾಡ್ತಾ ಇದ್ರಿ. ಕೆಲವೊಮ್ಮೆ ತಂದೆ ತಾಯಿಗಳು ಎಲ್ಡರ್ಸ್ ಎಲ್ಲ ಬಂದು ಅವ್ರು ನೋಡ್ತಾರೆ, ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇವರು? ಇದು ಎಲ್ಲ ಭಾಗವತಂದಲ್ಲಿ ಬರ್ತದ. ಈ ಕಥೆಗಳೆಲ್ಲ ಭಾಗವತಂದಲ್ಲಿ ಬರ್ತದೆ. ಈ ಮಕ್ಕಳಿಗೆಲ್ಲ ಇವೆಲ್ಲ ಹೆಂಗ್ ಗೊತ್ತು? ಇದನ್ನ ಯಾರು ನಿರ್ದೇಶನ ಮಾಡ್ತಾರೆ? ಯಾರು ಇದನ್ನ ಹೇಳ್ಕೊಡ್ತಾರೆ? ಈ ಸ್ಕ್ರಿಪ್ಟ್ ರೈಟರ್ ಯಾರು? ಸ್ಕ್ರಿಪ್ಟ್ ಪ್ರೊಡ್ಯೂಸರ್ ಯಾರು? ಡೈರೆಕ್ಟರ್ ಯಾರು? ಯಾರಂದ್ರೆ ಅಲ್ಟಿಮೇಟ್ ನಮ್ಮ ನಿತಾಯಿ. ಹಿಂಗ ನಿತಾಯಿ ಕೃಷ್ಣ ಲೀಲೆಗಳನ್ನ ನಾಟಕೀಯ ರೂಪದಲ್ಲಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಮುಂದ ಒಂದು ಕಟ್ಟಿಗೆಗಳ ಮೂಲಕ ಎತ್ತಿನ ಗಾಡಿಯನ್ನು ಮಾಡ್ತಾರೆ. ಎತ್ತಿನ ಗಾಡಿ ಬುಡಕ ಮಗುವನ್ನು ಮಲಗಿಸುತ್ತಾರೆ. ಮಗು ಏನ್ ಮಾಡ್ತದೆ, ಕಾಲಿಂದ ಡಿಶುಮ್ ಅಂತ ಕಾಲಿಂದ ಓದಿತದೆ. ಓದಿದಾಗ ಅದು ಲಕಡಿಯಿಂದ ಕಟ್ಟಿಗೆಗಳಿಂದ ಮಾಡಿರುವಂತ ಆ ಬಂಡಿ, ಎತ್ತಿನ ಗಾಡಿ ಅದು ಬೀಳ್ತದ. ಠಸ್ ಅಂತ ಬೀಳ್ತದ. ಬಿದ್ದಾಗ ಅದ್ರಾಗಿದ್ದ ಶಕಟಾಸುರ ಬರ್ತಾನ. ಶಕಟಾಸುರನ್ ರೋಲ್ ಒಬ್ಬ ಹುಡುಗ ಮಾಡಿರ್ತಾನ. ಆ ಹುಡುಗ ಏನತಿ ಬಂದ ಬಿದ್ದ ಅಂತ ಸತ್ತು ಹೋಗ್ತಾನ. ಆಮೇಲೆ ಏನೈತಿ, ಶಕಟಾಸುರನ್ ಕೊಂದಾದ್ಮೇಲೆ ಅಲ್ಲೆಲ್ಲ ಪುರಜನರ ರೀತಿ ಒಳಗೆ ಅನೇಕ ಹುಡುಗರು ಎಲ್ಲ ಬಂದು ಹೀಗಾಯ್ತು ಹಾಗಾಯ್ತು ಅಂತ ಎಲ್ಲವೂ ಎಕ್ಸಾಕ್ಟ್ಲಿ ಯಥಾವತ್ತಾಗಿ ಅದನ್ನ ನಾಟಕೀಯ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಂದ ತೃಣಾವರ್ತನಗೊಳ್ಳುವಂತ ಒಂದು ದೃಶ್ಯವನ್ನ ಅವ್ರು ಮಾಡಿ ತೋರಿಸ್ತಾರೆ. ಹಿಂಗ ಕೃಷ್ಣನ ಬಾಲ್ಯಲೀಲೆಗಳು ಏನದವಲ್ಲ, ಅಗಾಸುರ, ಶಕಟಾಸುರ, ಅರಿಷ್ಟಾಸುರ, ದೇನಗಾಸುರನು, ಎಲ್ಲ ಅಸುರಗಳ ದಿನಾ ಒಂದೊಂದು ನಾಟಕ ಮಾಡ್ತಾ ಇರ್ತಾರೆ. ಯಾವಾಗ ಬರೀ 12 ತಾಸಲ್ಲ 24 ತಾಸು ಬರೇ ಹಗಲಲ್ಲ, ರಾತ್ರಿ ಪೂರ್ತಿ ದಿನ ಆಟದಲ್ಲಿ ಮುಳುಗಿರ್ತಾರೆ ಅವರು. ಕೆಲವೊಮ್ಮೆ ಪದ್ಮಾವತಿ ಅವರಮ್ಮ ಮಕ್ಕಳನ್ನೆಲ್ಲ ಕರೆದು ಬರ್ರಿ ಒಂದ್ ಸ್ವಲ್ಪ ಏನಾದ್ರೂ ತಿಂಡಿ ತಿಂದು ಮಾಡುವಂತ್ರಿ ಅಂದ್ರೆ ಆಟ ಆಡುವಂತ್ರಿ, ತಿಂಡಿ ತಿಂದು ಆಟ ಆಡುವಂತ್ರಿ. ಮಕ್ಕಳಿಗೆ ಫೋರ್ಸ್ಫುಲಿ ಆಗಿ ಅವ್ರೇನತಿ ಅವ್ರಿಗೆ ತಿಂಡಿಯನ್ನೆಲ್ಲ ಕೊಡ್ತಾರೆ. ಹಿಂಗ ಮಕ್ಕಳು ಇಷ್ಟೊಂದು ಆ ಲೀಲೆಯೊಳಗೆ ಮಗ್ನಾಗಿರ್ತಾರಂದ್ರೆ ಅದು ಡ್ರಾಮಾ ಅಲ್ಲ, ಸ್ವತಃ ರಿಯಲಿ ಆ ಲೀಲೆಯೊಳಗೆ ಹೊಕ್ಕು ಬಿಟ್ಟಿರ್ತಾರೆ ಮಕ್ಕಳು. ಹಿಂಗ ಮತ್ತೆ ಮುಂದೆ ರಾಮಲೀಲದೊಳಗೆ ಬೃಂದಾವನ ದಾಸ್ ಠಾಕೂರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. 5 ವರ್ಷದ ಹುಡುಗರಿದ್ರು. ಲಕ್ಷ್ಮಣನ ಒಂದು ಪಾತ್ರವನ್ನು ಯಾರು ನಿಭಾಯಿಸಿದ್ರು? ನಿತ್ಯಾನಂದರು. ಇಂದ್ರಜಿತ ಬೇರೆ ಒಬ್ಬ ಹುಡುಗಾಗಿದ್ದ. ರಾವಣನ ರಾಕ್ಷಸರು, ಅನೇಕ ಮಂದಿ ರಾಕ್ಷಸರು ರಾಮಲೀಲಾದೊಳಗೆ. ರಾಕ್ಷಸರು ಯುದ್ಧ ನಡೀಲಿಕ್ಕತ್ತ. ಈ ಕಡೆಗೆ ವಾನರ ಸೇನಾ, ಆ ಕಡೆಗೆ ರಾವಣನ ಸೇನಾ. ಇಂದ್ರಜಿತ್ ರಾವಣನ ಮಗ ಲಕ್ಷ್ಮಣನಿಗೆ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ. ಈ ಕಡೆಗೆ ಹನುಮಂತ, ಜಾಂಬವಂತ, ಸುಗ್ರೀವ, ನಲ, ನೀಲ, ಅನೇಕ ವಾನರ ಸೇನಾ. ಈ ಕಡೆಗೆ ರಾಮ ಲಕ್ಷ್ಮಣರು, ಎಲ್ಲರ ಜೊತೆಗೆ ಯುದ್ಧ ನಡೀಲಿಕ್ಕತ್ತದ. ಕಾಳಗ, ಘೋರ ಕಾಳಗ ನಡೆಯಕತ್ತದ. ಅದನ್ನು ಯಥಾವತ್ತಾಗಿ ಮಕ್ಕಳೆಲ್ಲ ಯುದ್ಧ ಮಾಡ್ಲಿಕ್ಕತ್ತಾರ ಈಗ. ಆ ಕಡೆಯಿಂದ ಇಂದ್ರಜಿತ್ ಏನತಿ ಲಕ್ಷ್ಮಣನ ಘಾಸಿ ಕೊಡಿಸ್ತಾರ. ಘಾಸಿ ಕೊಡಿಸೋದು ಹೆಂಗ್ ಮಾಡ್ತಾರೆ? ಆ ಇಂದ್ರಜಿತನ ರೋಲ್ ಮಾಡಿರೋ ಹುಡುಗ ಏನ್ ಮಾಡ್ತಾನೆ, ಒಂದು ಕಮಲದ ಹೂವು ತೆಗೆದು ಆ ಹೂವನ್ನು ಎತ್ತಿ ಆ ಲಕ್ಷ್ಮಣನ ಮೇಲೆ ಒಗಿತಾರೆ. ಲಕ್ಷ್ಮಣ ಅಂದ್ರೆ ಇಲ್ಲಿ ನಿತಾಯಿ ಮೇಲೆ ಒಗಿತಾರ. ಅವ್ರ ಹೃದಯಕ್ಕೆ ಹೋಗಿ ತಾಗ್ತದ. ಆ ಹೃದಯಕ್ಕೆ ಹೋಗಿ ತಾಗದ ಕೂಡಲೇ ಲಕ್ಷ್ಮಣ ಅಥವಾ ನಿತಾಯಿ ಮೂರ್ಛಿತ್ ಹೋಗಿ ಬಿಡ್ತಾರೆ. ಪ್ರಾಣ ಕೂಡ ಇರೋದಿಲ್ಲ, ಉಸಿರಾಟ ಕ್ರಿಯೆ ಎಲ್ಲ ನಿಂತು ಹೋಗ್ಬಿಡ್ತದೆ. ಅವ ಏನು
ಕಮಲದ ಹೂವನ್ನ ಎತ್ತಿ ಒಗದಿರ್ ಹುಡುಕದನ್ನೆಲ್ಲ ಗಡಬಿಡಿ ಆಗಿಬಿಡ್ತದ. ಎಲ್ಲ ಮಕ್ಕಳೆಲ್ಲ ಅಯ್ಯೋ ನಿತ್ಯಾನಂದ ನಿತ್ಯಾನಂದ ಉಸಿರೇ ಇಲ್ಲ ಅವನಿಗೆ, ನಿತಾಯ್ 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 ಅಂತ ಎಲ್ಲ ಕೂಗಾಡ್ಲಿಕತ್ತಾರ. ಎಲ್ಲ ಹುಡುಗರು ಈ ಕಡೆಗೆ ವಾನರರಾಗಿರೋರು, ಆ ಕಡೆಗೆ ರಾಕ್ಷಸರಾಗಿರೋ ಎಲ್ಲ ಮುಗಿಬಿದ್ದು ಬಿಡ್ತಾರೆ. ಏನಾಯ್ತು 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 ಅಂತ ಎಲ್ಲ. ಅಷ್ಟೊಳಗ ಮಕ್ಕಳೆಲ್ಲ ಗುಂಪು ಕೂಡಿರೋದನ್ನು ನೋಡಿ ಊರಿನ ಹಿರಿಯರು, ಪದ್ಮಾವತಿ, ಹಡಾಯಿ ಪಂಡಿತ್ ಅವರೆಲ್ಲ ಓಡಿ ಬರ್ತಾರೆ. ಏನಾಯ್ತು ಅಂತ. ನಿತಾಯಿ ಉಸಿರಿಲ್ಲದನ ಬಿದ್ದು ಬಿಟ್ಟಿದ್ದಾರೆ ಈಗ. ಏನ್ ಮಾಡಿದೆ ಅಂತ ಹುಡುಗ ಹೇಳ್ತಾನೆ, ನಾನು ಎಂಥದ್ದು ಮಾಡಿಲ್ಲ, ನಾನು ಏನು ಬಾಣನೂ ಹೊಡೆದಿಲ್ಲ, ನಾನು ಬರೇ ಒಂದು ಕಮಲದ ಹೂವನ್ನು ಎತ್ತಿ ಅವನ ಹೃದಯಕ್ಕೆ ಹೋಗಿದ್ದೀನಿ ಅಷ್ಟೇ ಮಾಡಿದ್ದು ಅಂತ ಹೇಳ್ತಾನೆ. ಯಾರೋ ಇಂದ್ರಜಿತನ್ ರೋಲ್ ಮಾಡಿರುವಂತ ಹುಡುಗ. ಅದಕ್ಕೆ ಏನ್ ಮಾಡ್ಬೇಕು ಒಬ್ಬ ಹುಡುಗ ಹೇಳ್ತಾನೆ, ನನಗೆ ಹೇಳಿದಾನೆ ನಿತಾಯ್ ಹೇಳಿದಾನೆ. ಏನ್ ಹೇಳಿದಾನೆ ನಿನಗೆ ನಿತಾಯ್? ನಾನು ಮೂರ್ಛಿತ ಹೋಗಿ ಬಿದ್ದಾಗ, ಅಂದ್ರೆ ಏನು ಲಕ್ಷ್ಮಣ ಮೂರ್ಛಿತ ಹೋಗಿ ಬಿದ್ದಾಗ ಏನ್ ಮಾಡ್ಬೇಕಂದ್ರ ಗಂಧಮದನ ಪರ್ವತಕ್ಕೆ ಹೋಗಿ ದ್ರೋಣ ಪರ್ವತ ಅಲ್ಲಿ ಹೋಗಿ ಔಷಧೀಯ ಸಸ್ಯಗಳನ್ನು ತಮ್ಮಂದು ನನಗೆ ಹಿಂಡಿದ್ರೆ ನಾನು ಮತ್ತೆ ಮರಳಿ ಇದಾಗ್ತೇನೆ, ಜೀವಿತ ಆಗ್ತೇನೆ ಅಂತ ಹೇಳಿದಾನಂತ. ಹೌದಾ? ಜಾಂಬವಂತ ಹೇಳ್ತಾನೆ, ಹನುಮಾನ್ ನೀನು ಹೋಗಪ್ಪ ಅಂದ್ರೆ ಜಾಂಬವಂತನ ರೋಲ್ ಮಾಡಿರುವಂತ ಹುಡುಗ ಹನುಮಾನನ್ನು ರೋಲ್ ಮಾಡಿರುವಂತ ಹುಡುಗನಿಗೆ ಹೇಳ್ತಾನೆ, ನೀವು ಹೋಗು ಗಂಧಮದನ ಪರ್ವತಕ್ಕೆ ಹೋಗಿ ಅಲ್ಲಿ ಔಷಧೀಯ ಸಸ್ಯಗಳನ್ನ ತಂದು ಬಾ. ಅವ ಹುಡುಗ ಏನತಿ ರೋಲ್ ಮಾಡಿದ ಹುಡುಗ ಇಷ್ಟೊಂದು ಓಡಿ ಹೋಗ್ತಾನ. ಓಡಿ ಹೋಗ್ಬೇಕಾದ್ರೆ ಅಲ್ಲಿ ಆ ಊರಿನ ಪಕ್ಕನ ಒಂದು ಸಣ್ಣ ಕೆರೆ, ಆ ಕೆರೆಯನ್ನು ದಾಟಿ ಆ ಕಡೆಗೆ ಸಣ್ಣದ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಹೋಗಿ ಅವನು ಗಿಡಮೂಲಿಕೆಗಳನ್ನು ಹುಡ್ಕೊಂಬರ್ಬೇಕು. ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಹುಡುಗ, ಯಾರು ರಾವಣನ ಮಾಮ, ಅವ ಏನತಿ ಒಬ್ಬ ರಾಕ್ಷಸ. ಅವ ಏನತಿ ಹನುಮಾನ್ಜಿ ಹೇಳ್ತಾನ, ಆಂಜನೇಯ ನೀನು ಬಹಳ ದಣಿದಿದ್ದಿ, ಇಲ್ಲಿ ಎಲ್ಲರೂ ಸ್ನಾನ ಮಾಡುತ್ತಾರೆ, ನೀನು ಕೂಡ ಇದರಲ್ಲಿ ಸ್ನಾನ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಹನುಮಾನ್ಜಿ ಹೇಳ್ತಾನ, ಯಾವ ರೆಸ್ಟ್ ಇಲ್ಲ, ಅಲ್ಲಿ ಲಕ್ಷ್ಮಣ ಬಿದ್ದು ಬಿಟ್ಟಿದ್ದಾನೆ, ಸತ್ತು ಬಿದ್ದಿದ್ದಾನೆ, ಅವನಿಗೆ ನಾನು ಔಷಧಗಳನ್ನ ತಮ್ಮರ್ಲಿಕ್ಕೆ ಹೋಗ್ಬೇಕಾಗಿದೆ, ದಯವಿಟ್ಟು ಬಿಡು ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಇನ್ನೊಬ್ಬ ಹುಡುಗ ಕ್ರೊಕಡೈಲ್ ಆಗಿರ್ತಾನೆ. ಕ್ರೊಕಡೈಲ್ ಅಂದ್ರೆ ಮೊಸಳೆ ಆಗ್ತಾನೆ. ಮೊಸಳೆ ಆಗಿ ಅವ ಹೇಳ್ತಾನೆ, ನೀ ಮುಂದೆ ಹೋಗೋದಾದ್ರ ನಾನು ಕೊಡಕ ಯುದ್ಧ ಮಾಡೇ ಹೋಗ್ಬೇಕು, ಇಲ್ಲ ಅಂದ್ರೆ ನೀ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅವ ತಡಿತಾನ. ಅಲ್ಲಿ ಹನುಮಂತ ಏನತಿ ಅವನು ಕೂಡ ಯುದ್ಧ ಮಾಡಿ ಆ ಮೊಸಳೆ ಆಗಿರುವಂತ ಹುಡುಗನನ್ನು ಸೋಲಿಸ್ತಾನೆ, ಮುಂದೆ ಹೋಗ್ತಾರೆ. ಹಿಂಗ ಹೋಗಿ ಸ್ವತಃ ಗುಡ್ಡದಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಸಿಗುದಿಲ್ಲ ಅವನಿಗೆ. ಆ ಗುಡ್ಡನ ಹೊತ್ಕೊಂಡ್ಬರ್ತಾನೆ. ಆ ಗುಡ್ಡದ ಜೊತೆ ಒಂದು ಮಾಡಿರುವಂತ ಒಂದು ವಸ್ತುವನ್ನು ಹೊತ್ಕೊಂಡ್ಬಂದು ಓಡ್ಕೊಂಬರ್ತಾರೆ. ಅದರ ಒಂದಿಷ್ಟು ಹರ್ಬ್ಸ್ ಎಲ್ಲ ಇರ್ತದೆ. ಹರ್ಬ್ಸ್ ಅಂದ್ರೆ ಗಿಡಮೂಲಿಕೆಗಳು. ಆ ಗಿಡಮೂಲಿಕೆಗಳ ರಸನ ಒಬ್ಬ ಹುಡುಗ ತೊಗೊಳ್ತಾನೆ. ಅದರಲ್ಲಿ ನೀಲನ್ ಸುಷೇನ್ ಅಂತ ಡಾಕ್ಟರ್, ವಾನರದೊಳಗೆ ಒಬ್ಬ ಡಾಕ್ಟರ್ ಇರ್ತಾನೆ, ಅವನು ವಾನರ. ಸುಷೇನ್ ಅವ ಏನಂತೆ ಅದರದ್ದು ರಸ ಮಾಡಿ ಲಕ್ಷ್ಮಣನ ಬಾಯಿಯಲ್ಲಿ ಬಿಡ್ತಾರೆ. ಯಾವಾಗ ಲಕ್ಷ್ಮಣನ ಬಾಯಿಯಲ್ಲಿ ಬಿಡ್ತಾರೆ, ಲಕ್ಷ್ಮಣ ಎದ್ದು ಕುಂದಿರ್ತಾರೆ. ಲಕ್ಷ್ಮಣನ ಪಾತ್ರ ಮಾಡಿದವರು ಯಾರೀಗ? ನಿತ್ಯಾನಂದರು ಎದ್ದು ಕೂತ್ಕೊಳ್ತಾರೆ. ಮಲಗಿರ್ತಾರಲ್ಲ ನಿದ್ರೆಯಿಂದ ಹೆಂಗೆ ಹೇಳ್ತಾರೆ ಮಕ್ಕಳು, ಆ ರೀತಿ ಮಗು ಎದ್ದು ಕುಂದಿರ್ತದೆ. ಅವಾಗ ಎಲ್ಲರೂ ಹರಿಬೋಲ್ 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 ಎಲ್ಲರೂ ಅಗದಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿಕತ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಅಲ್ಲಿ ನೆರೆದಿರುವಂತ ಎಲ್ಲ ಮಕ್ಕಳಿಗೂ ಇಷ್ಟೊಂದು ಖುಷಿ ಆಗ್ತದ. ಆ ರಾಮಲೀಲಿಯೊಳಗ ಇಷ್ಟೊಂದು ಮಗ್ನ ಆಗಿಬಿಟ್ಟಿದ್ರು ಅವರು. ಇಷ್ಟೊಂದು ಮಗ್ನ ಆಗಿದ್ದಾರೆ ಅಂದ್ರೆ ಇಷ್ಟೊಂದು ತಲೆನೋರಾಗಿದ್ರು, ಭೌತಿಕ ಜಗತ್ತನ್ನ ಮರ್ತು ಹೋಗ್ಬಿಟ್ಟಿದ್ರು. ನಿಜವಾಗ್ಲೂ ರಾಮಾಯಣ ಇಲ್ಲೇ ಸ್ವತಃ ನಡೀಲಿಕ್ಕತ್ತದ. 14 ವರ್ಷ ವನವಾಸದಲ್ಲಿ ಒಂದು ಕ್ಷಣವೂ ಕೂಡ ನಿದ್ರೆ ಮಾಡಿಲ್ಲ. ಯಾರು? ಲಕ್ಷ್ಮಣ. ಒಂದು ಕ್ಷಣನೂ ನಿದ್ರೆ ಮಾಡದನೇನೆ ಭಗವಾನನ ಸೇವೆಗಾಗಿ, ಸೀತಾರಾಮನ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು. 14 ವರ್ಷ ಸ್ವತಃ ನಿದ್ರೆ ಒಂದು ಕ್ಷಣ ಕೂಡ ನಿದ್ರೆ ಮಾಡಲಿಲ್ಲ.
ಆ ರಾಮ ಇಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಅಂದ್ರೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆ ಹೇಗಿರ್ಬೇಕು, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲಿದೆ, ಸರೋವರದ ಪಕ್ಕದಲ್ಲಿ ಒಳ್ಳೆ ಬಂಬುಗಳಿಂದ ಅಂದ್ರೆ ಬಂಬು ಒಂದು ಬಿದಿರುಗಳಿಂದ ಮಾಡಿರುವಂತ ಒಂದು ಹಟ್ ಗುಡಿಸಲನ್ನ ನಿರ್ಮಾಣ ಮಾಡ್ತಾರೆ. ಆ ಗುಡಿಸಲದಲ್ಲಿ ಬರೇ ಗುಡಿಸಲ ಅಂದ್ರಾಗ ಒಂದು ಏಕಸಿತ ಒಂದು ಗುಡಿಸಲ ಅಂತ ಅಲ್ಲ, ಅದ್ರೊಳಗ ಕುತ್ಕೊಳ್ಳಿಕ್ಕೆ ಮಂಚ, ಆಮೇಲೆ ಅಲ್ಲಿ ಪೂಜಾ ಮಾಡ್ಲಿಕ್ಕೆ ವ್ಯವಸ್ಥೆ, ಮತ್ತೆ ಈ ರೀತಿ ಎಲ್ಲ ಇಷ್ಟೊಂದು ಸುಂದರವಾಗಿ ಮಾಡ್ತಾ ಇದ್ರು. ಅಂದ್ರೆ ಅದು ಕನ್ಸ್ಟ್ರಕ್ಷನ್ ಇಷ್ಟೊಂದು ವಾಸ್ತು ಪ್ರಕಾರ ತಯಾರು ಮಾಡ್ತಾ ಇದ್ರು ಅವ್ರು. ರಾಮ ರಾಮ ಲಕ್ಷ್ಮಣನ್ ಕೇಳ್ತಾನೆ, ನೀ ಇದನ್ನೆಲ್ಲ ಹೇಗೆ ಕಲ್ತಿ ಅಂತ, ಇದನ್ನೆಲ್ಲ ಹೇಗೆ ಎಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡ್ತೇ, ಎಷ್ಟೊಂದು ಪರ್ಫೆಕ್ಟ್ ಆಗಿ ಇದನ್ನ ಕಟ್ತೀಯ ನೀನು ಅಂತ. ರಾಮ ಕೇಳಿದಾಗ ಲಕ್ಷ್ಮಣ ಹೇಳ್ತಾರೆ, ಅದೆಲ್ಲ ಬಂದಿರೋದು ನಿಮ್ಮಿಂದಾನೆ ಅಂತ, ಭಗವಾನ್ ನೀವೇ ಕೊಟ್ಟಿರುವಂತಹ ಶಕ್ತಿ ಅದು. ಹಂಗ ಇಷ್ಟೊಂದು ಸುಂದರವಾಗಿ ಆ ಕುಟೀರವನ್ನ ತಯಾರು ಮಾಡ್ತಾ ಇದ್ರು ಯಾರು, ಲಕ್ಷ್ಮಣ. ಹಿಂಗ ಲಕ್ಷ್ಮಣ ಪರಮಾತ್ಮನ ವನವಾಸದಲ್ಲಿ ಒಂದು ಕ್ಷಣನೂ ಬಿಡದನ ಭಗವಾನನಿಗೆ ಸೇವಾ ಮಾಡ್ತಾನೆ ಇದ್ರು. ಅದು ಲಕ್ಷ್ಮಣ. ಅವರೇ ನಿತಾಯಿಯ ರೂಪದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಬಂದಿದ್ದಾರೆ. ನಿತಾಯಿ 12 ವರ್ಷ ಹುಟ್ಟಿನಿಂದ 12 ವರ್ಷ ತನಕ ಈ ಬಾಲ್ಯ ಲೀಲೆಗಳು ಈ ಭೌತಿಕ ಜಗತ್ತಿನಲ್ಲಿ ಅವರು ಲೀಲೆಗಳನ್ನು ಮಾಡ್ತಾ ಇದ್ರು. ಆ ಲೀಲೆಗಳೆಲ್ಲವೂ ಕೃಷ್ಣ ಲೀಲೆಗಳನ್ನ ರೆಪ್ಲಿಕ್ ಆಗಿದ್ವು, ಅಂದ್ರೆ ಅದರ ಪ್ರತಿಬಿಂಬವಾಗಿದ್ವು. ಕೃಷ್ಣ ಲೀಲೆ, ರಾಮಲೀಲೆ, ಕೆಲವೊಮ್ಮೆ ವರಹ ರೂಪವಾಗಿ ಹಿರಣ್ಯಾಕ್ಷನ ಕೊಂದು ಹಾಕುವಂತ ಲೀಲೆಗಳನ್ನ ಆಟ ಆಡ್ತಾ ಇದ್ರು. ಕೆಲವೊಮ್ಮೆ ಹಿರಣ್ಯಕಶಿಪುವನ್ನು ಕೊಂದು ಹಾಕುವಂಥದ್ದು, ನರಸಿಂಹ ಆಗಿ ನರಸಿಂಹ ರೋಲ್ ಮಾಡುವಂಥದ್ದು, ಸ್ವತಃ ನರಸಿಂಹರ ರೂಪದಲ್ಲಿ ನಿತಾಯಿ, ಇನ್ನು ಉಳಿದ ಹುಡುಗರು ಹಿರಣ್ಯಕಶಿಪು ರೋಲು ಮತ್ತು ಅವರ ರಾಕ್ಷಸರ ಒಂದು ರೋಲ್ಗಳನ್ನು ಅವರು ಮಾಡ್ತಾ ಇದ್ರು. ಅದನ್ನು ಇಷ್ಟೊಂದು ಚಂದವಾಗಿ ನಿರೂಪಣೆ ಮಾಡ್ತಾ ಇದ್ರು, ಇಷ್ಟೊಂದು ಚಂದವಾಗಿ ಅದನ್ನ ಡೈರೆಕ್ಷನ್ ಮಾಡಿದ್ರು, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಿದ್ರು. ಯಾರು ಅಂದ್ರೆ ನಿಮಾಯಿ ಮಾಡ್ತಾ ಇದ್ರು. ನಿಮಾಯಿ ಅಲ್ಲ, ನಿತಾಯಿ. ಹಿಂಗ ಎಲ್ಲ ಈ ನಮ್ಮ ದಶಾವತಾರಗಳಂತ ಏನ್ ಹೇಳ್ತೀವಿ ಅವನ್ನೆಲ್ಲವನ್ನೂ ಅಲ್ದನ ಅನೇಕ ಲೀಲೆಗಳನ್ನ ಸ್ವತಃ ಮಾಡ್ತಾ ಇದ್ರು. ಇದನ್ನ ಆ ಏಕಚಕ್ರ ಗ್ರಾಮದಲ್ಲಿರುವಂತ ಪುರಜನರು ದಿನಾಂಪ್ರತಿಯಲ್ಲಿ ದಿನಾಲು ನೋಡ್ತಾ ಇದ್ರು. ದೂರದಿಂದ ಮಕ್ಕಳಿಗೆ ಏನೂ ಡಿಸ್ಟರ್ಬ್ ಆಗಬಾರ್ದು, ಅವ್ರಿಗೇನು ಅವಶ್ಯಕತೆ ಇದೆ ಅದನ್ನ ಸಿಗುವಂತ ರೀತಿ ಒಳಗೆ ಇರ್ತಾ ಇದ್ರು ಅವ್ರು. ಈ ಡ್ರಾಮಾ ಮಾಡ್ತಾ ಇದ್ದಾರೆ, ಇದಕ್ಕೆ ಏನ್ ಬೇಕಾಗಿರ್ತೈತೆ, ಇದೆಲ್ಲ ಮಕ್ಕಳಿಗೆಲ್ಲ ಸಿಗಲಿ ಅಂತ. ಅಲ್ಲಿ ಗದ್ದೆ, ರೈಸ್ ಫೀಲ್ಡ್, ಭತ್ತದ ಗದ್ದೆಗಳು, ಸುತ್ತಲೂ ಗಿಡ ಗಂಟೆಗಳು, ಮಲ್ಲಿಗೆ ಹೂವುಗಳ ವಾಸನೆ, ಸಂಪಿಗೆ ಹೂವಿನ ವಾಸನೆ, ಪರಿಮಳವಾಗಿರುವಂತ ವಾತಾವರಣ, ಸುಂದರವಾದ ವಾತಾವರಣ. ಆ ವಾತಾವರಣದಲ್ಲಿ ಮಕ್ಕಳು ಏನ್ ಮಾಡ್ತಾವು, ಗದ್ದೆಯೊಳಗ ಡ್ರಾಮಾ ಮಾಡ್ತಾ ಇದ್ದವು. ಕುಲ್ಲ ಇರುವ ಗದ್ದೆಯೊಳಗ, ಮನೆ ಪಕ್ಕಕ್ಕೆ ಬೇರೆ ಬೇರೆ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ದೊಡ್ಡದಾದ ಆಲದ ಮರದ ಅಡಿಯಲ್ಲಿ ಏನೈತಿ ಅವರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮತ್ತೆ ಆ ಆಲದ ಮರದ ಅಡಿಯಲ್ಲಿಯೇ ಪ್ರಸಾದ ತಗೊಳ್ಳುವಂಥದ್ದು, ಪ್ರಸಾದನ ಸರ್ವ್ ಮಾಡುವಂತ ಪದ್ಮಾವತಿ ಮತ್ತೆ ಹಡಾಯಿ ಪಂಡಿತರು, ಅವರ ಮನೆ ಆಸ್ಪಾಸನೆ ಇರುವಂತ ಅವರೆಲ್ಲ ಆ ಊರಿನ ಪುರಜನರು. ಹಡಾಯಿ ಪಂಡಿತ ಮತ್ತೆ ಏನೈತಿ ಪದ್ಮಾವತಿ ಅವರು ಆ ಊರಿನ ಒಂದು ಲೀಡ್ ಮಾಡ್ತಾ ಇದ್ರು, ಸ್ಪಿರಿಚುವಲಿ ಅಂಡ್ ಮಟರಿಯಲಿ ಅಂದ್ರೆ ಅವರು ಇಷ್ಟೊಂದು ಎಲ್ಲ ಹಡಾಯಿ ಪಂಡಿತ ಮತ್ತೆ ಪದ್ಮಾವತಿ ಅವರನ್ನ ಊರಿನ ಜನರು ಇಷ್ಟೊಂದು ಪ್ರೀತಿಸ್ತಾ ಇದ್ರಂದ್ರೆ ಅಷ್ಟೊಂದು ಪ್ರೀತಿಸ್ತಿದ್ರು. ಮತ್ತೆ ಇವರು ಕೂಡ ಆದಾನ ಪ್ರದಾನ, ಯಾರಿಗೂ ಆರಾಮಿಲ್ಲ ಅಂತಂದ್ರೆ ಹಡಾಯಿ ಪಂಡಿತರವರು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಅವರಿಗೆ ಅವರ ಔಷಧಗಳನ್ನು ಕೊಡುವಂಥದ್ದು, ಅವರಿಗೆ ಹತ್ತಿರವಾಗಿ ಅವ್ರನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಹಂಗಾಗಿ ಯಾರು ಇವರನ್ನು ಬಿಟ್ಟುಕೊಡ್ತಾ ಇರಲಿಲ್ಲ. ಅವರ ಮನೆಯ ಒಬ್ಬರು ಸದಸ್ಯರಾಗಿ ಕಾಣುವಂತ ಒಂದು ಸ್ಥಿತಿ ಇತ್ತು, ಆದಾನ ಪ್ರದಾನ ಇತ್ತು. ಈಗ ನಮ್ಮ ಸ್ಥಿತಿ ಹೇಗಿದೆ ಅಂದ್ರೆ, ನಾವು ಸಿಟಿಯಲ್ಲಿ ಬದುಕ್ತಾ ಇದ್ದೇವೆ, ನಮ್ಮ ರೂಮಿನ ಪಕ್ಕ ಅಥವಾ ನಮ್ಮ ಮನೆಯ ಪಕ್ಕ ಅಥವಾ ನಮ್ಮ ಫ್ಲಾಟಿನ ಪಕ್ಕ ತೀರಿ ಹೋದ್ರು ಕೂಡ ಒಬ್ರು ಯಾರು ಸತ್ತು ಹೋದ್ರು ಸಹಿತ ಅವ್ರನ್ನ ಯಾರು ಸತ್ತು ಹೋಗಿದಾರ ಅವ್ರನ್ನ ಹೊಳ್ಳಕ್ಕೆ ನೋಡೋದಿಲ್ಲ, ಯಾರೋ ಸತ್ತಿದಾರ ಅಂತ. ನಾವು ನಮ್ಮ ಬಾಗಿಲವನ್ನು ಹಾಕೊಂಡು ಕೂತ್ಕೊಳ್ತೀವಿ.
ನಮ್ಮ ಆದಾನ ಪ್ರದಾನಗಳು ಯಾವ ರೀತಿ ಇದಾವೆ, ಈ ರೀತಿ ಇದಾವೆ. ನಾವೇನ್ ಮಾಡ್ತಾ ಇದೀವಿ, ರೂಮ್ನಲ್ಲೇ ಕೊಳತು ಹೋಗುವಂತ ಶವಗಳಾಗ್ತಾ ಇದೀವಿ ಅಂತ, ಚಲ್ತಾ ಪಿರ್ತಾ ಮೃದಗಳಾಗ್ತಾ ಇದೀವಿ ಅಂತ. ಅದಕ್ಕೆ ಗ್ರಾಮೀಣ ವ್ಯವಸ್ಥೆ, ವೈದಿಕ ಗ್ರಾಮೀಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ, ನಾವೊಬ್ಬರೇ ಬದುಕೋದಲ್ಲ, ನಮ್ಮ ಜೊತೆಗೆ ಎಲ್ಲರೂ ಬದುಕಬೇಕು. ಎಲ್ಲರೂ ಬದುಕೋದು ಅಷ್ಟೇ ಅಲ್ಲ, ಎಲ್ಲರೂ ಭಕ್ತಿ ಮಾಡಬೇಕು. ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ. ಎಷ್ಟೊಂದು ಅದ್ಭುತವಾದ ವಾತಾವರಣ. ಈಗ ಹಳ್ಳಿಯ ಒಂದು ವಾತಾವರಣದಲ್ಲಿ ಇರುವಂತ ಒಂದು ವ್ಯವಸ್ಥೆ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಹಳ್ಳಿಯ ಒಳಗೆ ಈಗೂ ಕೂಡ ಇನ್ನೂ ಇದೆ, ಆ ವಾಸ್ತವ ಸ್ಥಿತಿ ಇದೆ. ಮನೆಗೆ ಯಾರಾದ್ರೂ ಬಂದ್ರೆ, ಅತಿಥಿಗಳು ಬಂದ್ರೆ, ಊರಿಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ, ನಮಗೆ ನೆನಪಿದೆ, ನಾನೊಂದು 20-30 ವರ್ಷದ ಹಿಂದ್ಗಡೆ ನಮ್ಮೂರು ಲಕ್ಕುಂಡಿ ಅಂತ, ಆ ಊರಿನಲ್ಲಿ ಯಾರಾದ್ರೂ ಹೊಸಬ್ರು ಬಂದ್ರೆ ನಾವು ಹಿಂಗ ಈ ಊರಿನಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಅವರಿಗೆ ಮಲಗಲಿಕ್ಕೆ ಕಂಬಳಿ, ಹಾಸ್ಲಿಕ್ಕೆ ಜಮಖಾನ, ಅವನ್ನೆಲ್ಲ ಒಬ್ರು ಮನೆಯಿಂದ ತಮ್ಮನ್ನು ಕೊಡ್ತಾ ಇದ್ರು. ಇನ್ನೊಬ್ರು ಬಹಳ ಜನ ಇದ್ರೆ ಏನ್ ಮಾಡ್ತಿದ್ರು, ಓಣಿಯಲ್ಲಿರುವಂತವ್ರು ಎಲ್ಲರ ಮನೆಯೊಳಗೆ ಹೋಗಿ ಹಿಂಗೆ ಬಂದಿದ್ದಾರೆ, ಯಾರು ಬಂದಿದ್ದಾರೆ, ಅತಿಥಿಗಳು ಬಂದಿದ್ದಾರೆ, ಅತಿಥಿಗಳಿಗಾಗಿ ನೀವು ರೊಟ್ಟಿ ಕೊಡ್ರಿ, ಪಲ್ಯ ಕೊಡ್ರಿ, ನೀವು ಇದನ್ನ ಸಾರು ಕೊಡ್ರಿ, ಅನ್ನ ಕೊಡ್ರಿ ಅಂತ ಎಲ್ಲರೂ ಕಲೆಕ್ಟ್ ಮಾಡಿ ಅವ್ರಿಗೆ ಹೋಗಿ ಬಡಿಸಿ ಬರ್ತಿದ್ರು. ಬಡಿಸಿ ನೀರು ಕೊಟ್ಟು ಕುಡಿಸಿ ಆಮೇಲೆ ಹಾಸಿಗೆ ಕೊಟ್ಟು ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹನುಮಾನ್ಜಿ ಗುಡಿ ಇದೆ, ಆ ಗುಡಿಯ ಒಂದು ಅಂಗಣದಲ್ಲಿ ಅವ್ರನ್ನ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಅಂದ್ರೆ ಯಾರು ಬಂದವರು ಕೂಡ ಉಪವಾಸ ಇರಬಾರ್ದು ಅಂತ. ನಮ್ಮ ಊರಿಗೆ ಅತಿಥಿಗಳು ಬಂದವರು ಯಾರು ಉಪವಾಸ ಹೋಗಬಾರ್ದು, ಯಾವುದು ಸುವಿಧಾ ಇಲ್ದ ಇರಬಾರ್ದು ಅನ್ನೋ ಸಲುವಾಗಿ ಅವರು ಸ್ವತಃ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ರು. ಇದು ಬಹಳ ಏನಲ್ಲ, ಒಂದು 30 ವರ್ಷದೊಳಗೆ ಇಷ್ಟೊಂದು ಫರಕ್ ಆಗಿದೆ ಅಂದ್ರೆ, ಈಗ ನಮ್ಮ ಊರಿನಲ್ಲಿ ಎಷ್ಟೊಂದು ಹೋಟೆಲ್ಗಳಾಗಿದಾವು, ಎಷ್ಟೊಂದು ನಾನ್ ವೆಜ್ ಅಂಗಡಿಗಳಾಗಿದಾವು ಎಲ್ಲ. ಮತ್ತೇನೈತಿ, ಶರಾಯಿ ಅಂಗಡಿಗಳು, ಯಾವ ಅಂಗಡಿಗಳು ಶರಾಯಿ ಅಂಗಡಿ ಇರಲಿಲ್ಲ, ಶರಾಬ್ ಅಂಗಡಿ ಇರಲಿಲ್ಲ. ಈಗ ಒಂದು 7-8 ಅಂಗಡಿಗಳು ಬಂದಿದಾವೆ ಶರಾಬ್ ಅಂಗಡಿ. ಎಲ್ಲಿ ನೋಡಿದ್ರಲ್ಲಿ ಚಿಕನ್ ಶಾಪು, ಮಟನ್ ಶಾಪುಗಳು. 30 ವರ್ಷದಲ್ಲಿ ಇಷ್ಟೊಂದು ಫರಕ್ ಆಗ್ತದೆ. ಹಿಂಗ ಹಳ್ಳಿಯ ವಾತಾವರಣ, ಯಾರು ಬಂದ್ರು, ಒಬ್ರು ಭಕ್ತರು ಹೇಳ್ತಾ ಇದ್ರು, ಒಬ್ರು ಅವ್ರಿಗೆ ರಷ್ಯಾದವರು ಒಬ್ರು ಏನೋ ಸಿಕ್ಕ್ರಂತೆ. ಏನ್ ಮಾಡಿದಾರೆ, ಇಲ್ಲ ನಾವು ವೃದ್ಧಾಶ್ರಮಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲೇ ನಾವೆಲ್ಲ ಮಾಡ್ತಾ ಇದೀವಿ, ನಿಮ್ಮ ದೇಶದಲ್ಲಿ ಏನೂ ಇಲ್ಲ, ನೀವೆಲ್ಲ ಹೇಗ್ ಮಾಡ್ತೀರಿ ಅಂತ ಹೇಳಿದಂತೆ. ಅದಕ್ಕೆ ನಮ್ಮ ಭಕ್ತರು ಹೇಳಿದ್ರಂತೆ, ನಮ್ಗೆ ಅದರ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಮ್ಮ ವೃದ್ಧಾಶ್ರಮಗಳು ಅವಶ್ಯಕತೆನೇ ಇಲ್ಲ ಅಂತ. ಮತ್ತೆ ಹಾಗಾದ್ರೆ ಈಗ ನಿಮ್ಗೆ ಅಂಗವಿಹೀನರಾಗಿರುವಂತ ಮಕ್ಕಳಾಗಿ ಹುಟ್ಟುತ್ತಾರ ಅಂತವ್ರನ್ನೆಲ್ಲ ಯಾರು ನೋಡ್ಕೊಳ್ತಾರಂತ? ಯಾರು ನೋಡೋ ಅವಶ್ಯಕತೆ ಇಲ್ಲ. ಅವ್ರ ತಂದೆ ತಾಯಿಗಳಿಲ್ಲ ಅಂದ್ರೆ ಯಾರು ನೋಡ್ತಾರೆ? ಬಂಧು ಬಳಗದವ್ರು ಇಲ್ಲ ಅಂದ್ರೆ ಯಾರು ನೋಡ್ತಾರೆ? ಬಂಧು ಬಳಗದವ್ರು ಯಾರು ಇರ್ಲಿಲ್ಲ ಅಂದ್ರೂ ಕೂಡ ನಾವು ಊರಿನವರೇ ಬಂಧುಗಳಾಗಿ ಅವರನ್ನು ನಿಭಾಯಿಸ್ತಿದ್ರು ಅಂತ. ಅಂಗವಿಹೀನರಾಗಿರುವಂತ ಮಕ್ಕಳು, ಬುದ್ಧಿಮಾಂದ್ಯರಾಗಿರುವಂತವ್ರಿಗೆ ಊರಿನವರೇ ಏನ್ ಮಾಡ್ತಾ ಇದ್ರು, ಊಟ ಕೊಡ್ತಾ ಇದ್ರು, ಅವ್ರಿಗೆ ಇರ್ಲಿಕ್ಕೆ ವಸತಿ ವ್ಯವಸ್ಥೆ ಕೊಡ್ತಾ ಇದ್ರು, ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು ಅಂತ. ಯಾರು ಅನಾಥರಲ್ಲಂತೆ. ಇಂಥ ಒಂದು ವ್ಯವಸ್ಥೆ ವೈದಿಕ ಸಂಸ್ಕೃತಿಯಲ್ಲಿದೆ ಇದೆ. ಅದನ್ನ ನಾವು ಈಗ ಏನ್ ಮಾಡ್ಲಿಕ್ಕತ್ತೀವಿ, ಕೈ ಚೆಲ್ಲಿ ಬಿಡ್ಲಿಕ್ಕತ್ತೀವಿ. ನಮಗೆ ಅದು ಬೋಜ ಭಾರ ಆಗ್ಲಿಕ್ಕತ್ತೈತಿ ಅನ್ಕೊಂಡಿದ್ದೀವಿ. ಇವಾಗ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಮಕ್ಕಳೆಲ್ಲ ಹೋಗಿ ಹೊರದೇಶದಲ್ಲಿ ದುಡಿತಾ ಇದ್ದಾರೆ, ನೌಕರಿ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಊರಿನಲ್ಲಿ ಒಬ್ಬರೇ ತಂದೆ ತಾಯಿ ಅಥವಾ ಅಜ್ಜ ಅಮ್ಮ ಇರ್ತಾರೆ. ಅದಕ್ಕೆ ಇವ್ರು ನೋಡ್ಕೊಳ್ಳೋರು ಯಾರಿದ್ದಾರೆ? ಯಾರಿಲ್ಲ. ಅದ್ರ ಸಲುವಾಗಿ ವೃದ್ಧಾಶ್ರಮದಲ್ಲಿ ಆದ್ರೂ ಅಟ್ಲೀಸ್ಟ್ ಅಲ್ಲಿ ಆದ್ರೂ ಸುರಕ್ಷಿತವಾಗಿರ್ತಾರೆ ಅನ್ನುವಂಥ ಮನೋಭಾವ ಬರ್ಲಿಕ್ಕೆ. ಇನ್ನ ಸೆಲ್ಫ್ ಎಂಜಾಯ್ಮೆಂಟ್, ಒಂದು ಸೆನ್ಸ್ ಎಂಜಾಯ್ಮೆಂಟ್ಗೆ ಮುದುಕರು ಅಥವಾ ವೃದ್ಧರು ಅಥವಾ ಹಿರಿಯರು ನಮ್ಗ ಕಿರಿಕಿರಿ ಆಗ್ತತಿ ಅಂತ. ಅದಕ್ಕೆ ಅವರು ಮನೇಲಿ ಇರೋದು ಬೇಡ, ವೃದ್ಧಾಶ್ರಮದಲ್ಲಿ ಇರಲಿ ಅಂತ. ಅದಕ್ಕೆ ಬೇಕಾಗಿರೋ ಖರ್ಚು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ. ಹಿಂಗ ತಿಂಗಳ ಅವರಿಗೆ ದುಡ್ಡು ಕೊಟ್ಟು ವೃದ್ಧಾಶ್ರಮದಲ್ಲಿ ಸೇರಿಸುವಂತ ಒಂದು ವ್ಯವಸ್ಥೆ ಈಗ ನಮ್ಮ ಭಾರತ ದೇಶದಲ್ಲಿ ಕೂಡ ನಮ್ಮ ಮನೆ ಅಂಗಳಕ್ಕೆ ಸಮೀಪದಲ್ಲೇ ಬರ್ಲಿಕ್ಕತ್ತದ. ಈಗ ನಾವು ವೃದ್ಧಾಶ್ರಮಕ್ಕೆ ನಮ್ಮ ತಂದೆ ತಾಯಿಗಳನ್ನ ಸೇರಿಸ್ತೇವೆ, ನಾಳೆ ನಮ್ಮ ಮಕ್ಕಳು ನಮ್ಮ ವೃದ್ಧಾಶ್ರಮಕ್ಕೂ ಸೇರಿಸ್ತಾರೋ ಇಲ್ಲ ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿ ಬರ್ತದ. ಕಲಿಯುಗದ ಲಕ್ಷಣ ಗೋಚರಿಸ್ಲಿಕ್ಕತ್ತದ. ಈಗ
ಆಲ್ರೆಡಿ ನಮ್ಮ ಮನೆಯ ಅಂಗಳದ ತನಕ ಬಂದಿದೆ, ಮನೆಯೊಳಗನೂ ಇದೆ. ಹಿಂಗ ಆ ಊರಿನ ವಾತಾವರಣ ಅಷ್ಟೊಂದು ಪ್ರಫುಲ್ಲ ಆಗಿತ್ತು. ಯಾವ ಊರಿನ ವಾತಾವರಣ? ಏಕಚಕ್ರ ಗ್ರಾಮದ್ದು. ಅವರು ಮಕ್ಕಳೆಲ್ಲ ಕೃಷ್ಣ ಲೀಲೆಗಳನ್ನ, ರಾಮ ಲೀಲೆಗಳನ್ನ ಜಗದಲ್ಲಿ ಮಾಡ್ತಾ ಇದ್ರು. ಇವಾಗ 12ನೇ ವಯಸ್ಸಕ್ಕೆ ಕಾಲಿಡ್ಲಿಕ್ಕತ್ತಿದಾರ ನಿತಾಯಿ. ಕಾಲಿಡಬೇಕಾದಾಗ ಹಡಾಯಿ ಪಂಡಿತರು ಏನ್ ಮಾಡ್ತಿದ್ರು, ಮಗನಿಗೆ ಇಷ್ಟೊಂದು ಪ್ರೇಮ ಮಾಡ್ತಿದ್ರು. ಅವರು ಎಲ್ಲಿನೂ ಅವ್ರನ್ನ ಬಿಟ್ಟು ಹೋಗ್ತಿದ್ದಿರಲಿಲ್ಲ. ಗದ್ದೆಗೆ ಹೋಗ್ಬೇಕಾದ್ರೆ ಮಗನಿಗೆ ಕರೆದಿದ್ರು, ನಿತಾಯಿ ಬಾ ಹೋಗೋಣ, ಬಾ ಗದ್ದೆಗೆ ಹೋಗಿ ಒಂದು ರೌಂಡ್ ಹಾಕಿ ಬರುವ ಅಂತ. ಅವರು ನಿತಾಯಿನ ಕರ್ಕೊಂಡು ಗದ್ದೆಯ ಅಂಚಿನಲ್ಲಿ ನಡೆದು ಹೋಗ್ತಾ ಇದ್ರು. ನಡೆದು ಹೋಗ್ಬೇಕಾದ್ರೆ ಆ ಗದ್ದೆಯೊಳಗೆ ಬೆಳೆದಿರುವಂತ ಭತ್ತದ ಫಸಲು, ಅಕ್ಕಿ, ಅದರಿಂದ ಬರುವಂತ ರೈಸ್ನ ಪ್ಯಾಡಿ ಫೀಲ್ಡ್ ಏನದಲ್ಲ, ಭತ್ತದ ಫಸಲು ಏನೈತಲ್ಲ, ಹೂ ಬರ್ಲಿಕ್ಕತ್ತದ, ಹೂವಿನ ಸುಗಂಧ ಪರಿಮಳ ಎಲ್ಲಾ ಕಡೆ ಹರಡ್ಲಿಕ್ಕತ್ತದ. ಮುಂಜಾನೆಯ ಸೂರ್ಯೋದಯ, ಲಾಲಿಮ ಎಲ್ಲಾ ಕಡೆಗೂ ಕೆಂಪು ಹರಡಿದ. ಭತ್ತದ ಮೇಲೆ ಅದು ಬಿದ್ದಿದೆ. ಭತ್ತದ ಮೇಲೆ ಬಿದ್ದಾಗ ಹೊಂಬಣ್ಣದಿಂದ ನಳನಳಿಸುವಂತ ಈ ಭತ್ತದ ಪೈರು, ಅದನ್ನ ನೋಡುವಂಥದ್ದು ಒಂದು ಆನಂದ, ಅದ್ಭುತ ಆನಂದ. ಅದನ್ನ ನೋಡೋಕಂತ ಸಲುವಾಗಿ ನಿತಾಯಿ ಏನ್ ಮಾಡ್ತಿದ್ರು, ಅಪ್ಪನ ಜೊತೆಗೆ ಓಡ್ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಅಲ್ಲಿ ಕೂಗುವಂತ ಹಕ್ಕಿಗಳ ಒಂದು ಕೂಜನ, ಭ್ರಮರಗಳ ಸಂಭ್ರಮದಿಂದ ಭ್ರಮರಗಳು ಹೂವಿನಿಂದ ಹೂವಿಗೆ ಹಾರುವಂತ ಒಂದು ದೃಶ್ಯ, ಎಲೆಗಳ ತಾಕಲಾಟ, ಮಂದಾನಿಲ ಹವಾ ಏನೈತಿ, ಮೈ ಸೋಕಿ ಹೋಗ್ತದ. ಮಾರ್ನಿಂಗ್ ತಂಪಾಗಿರುವಂತ ಹವಾ, ಆ ತಂಪಾದ ಹವದಿಂದ ಅಲರ್ತಾವಲ್ಲ ಎಲೆಗಳು, ಅಲಗಾಡುವಂತ ಶಬ್ದ ಅವರ್ಣೀಯವಾಗಿರುತ್ತಿತ್ತು. ಅದನ್ನ ನೋಡ್ಲಿಕ್ಕಾಗಿ ನಿತಾಯಿ ಓಡ್ ಹೋಗ್ತಾ ಇದ್ರು ಅಪ್ಪನ ಜೊತೆಗೆ. ಅಪ್ಪ ಏನೈತಿ ಆ ಹೊಲದ ಬಗ್ಗೆ ಹೇಳ್ತಾ ಇದ್ರು, ಇದು ಹೀಗಿದೆ, ಇದು ಹೀಗೆ ಬರ್ತದೆ, ಪೈರ್ ಹಿಂಗಾಗ್ತದ, ಇದನ್ನ ಇಲ್ಲಿ ಬೆಳಿಬೇಕು, ಇಲ್ಲಿ ಹಾಕ್ಬೇಕು ಅಂತ ಅವ್ರನ್ನ ಒಂದು ವಾಕ್ ಕರ್ಕೊಂಡು ಹೋಗ್ತಾ ಇದ್ರು. ಅಮ್ಮ ಏನ್ ಮಾಡ್ತಾ ಇದ್ರು, ಅಮ್ಮ ಕೆಲವೊಮ್ಮೆ ಏನ್ ಮಾಡ್ತಿದ್ರು, ನೀರ್ ಎತ್ತಲಿಕ್ಕೆ ಬಾವಿಯಿಂದ ಅಮ್ಮ ನೀರ್ ಎತ್ತಾಕ್ತಾ ಇದ್ದಿರ್ಬೇಕಾದ್ರೆ, ನಿತಾಯ್ ಬಾರೋ ಇಲ್ಲೇ ನೀನು ಅಂತ ಬಂದ್ರು. ಆಮೇಲೆ ಬಾವಿಯಿಂದ ನೀರ್ ಎತ್ತಬೇಕಾದ್ರೆ ಅವ್ರೇನೈತಿ, ಅಮ್ಮ ನೀರ್ ಜಗ್ತಾ ಇದ್ರು. ಅಮ್ಮ ನೀನ್ ಹೇಗ್ ಜಗ್ತೀಯ? ನಾನ್ ಜಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅಮ್ಮ ಜಗ್ಗಿ ಆ ನೀರನ್ನು ತಗೊಂಡೋಗಿ ಒಳಗಡೆ ಹಾಕಿ ಅಡಿಗೆಗೆ ಪ್ರಸಾದ ಮಾಡ್ಲಿಕ್ಕೆ ಬೇಕಾಗಿರುವಂತ ನೀರಿನ ವ್ಯವಸ್ಥೆ, ಆಕಳಗಳ ಮೈಗಳನ್ನ ತೊಳೆಯುವಂಥದ್ದು. ಹಡಾಯಿ ಪಂಡಿತರು ಆಕಳದ ಮೈ ತೊಳಿತಾ ಇದ್ರು, ಸ್ನಾನ ಮಾಡಿಸ್ತಾ ಇದ್ರು. ಆ ಸ್ನಾನ ಮಾಡಿಸ್ಬೇಕಾದ್ರ ಆಕಳಗಳನ್ನು ಸ್ನಾನ ಮಾಡಿಸುವಂತ ಟೈಮ್ನಲ್ಲಿ ಕೂಡ ನಿತಾಯಿ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಮಕ್ಕಳ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಹರಿಯುವಂತ ನದಿಗೆ ಹೋಗಿ ಸ್ನಾನ ಮಾಡ್ಲಿಕ್ಕೆ, ಈಜ್ಲಿಕ್ಕೆ ಆ ನೀರನ್ನ ಮಕ್ಕಳ ಮೇಲೆ ಎರಸ್ತಾ ಇದ್ರು. ಮಕ್ಕಳು ಆಟ ಆಡ್ತಾ ಇರ್ತಾವಲ್ಲ, ನಮ್ಮ ಮಕ್ಕಳು ಇವು ಹೇಳುವಂತ ಲೀಲೆಗಳು ಏನದವಲ್ಲ, ಈ ಹೇಳುವಂತ ಒಂದು ಇದು ಪ್ರಸಂಗಗಳು ನಮ್ಮ ಜೀವನಕ್ಕೆ, ಅವ್ರ ಜೀವನಕ್ಕೆ ಅಪ್ಲೈ ಆಗ್ತಾವ. ಅವರು ಆಡಿರುವಂಥವು ನಾವು ಅದೇ ರೀತಿ ಆಡ್ತಾ ಇದೀವಂತೆ. ಆದ್ರೂ ಕೂಡ ಅದು ಟ್ರಾನ್ಸೆಂಡೆಂಟಲ್, ಅದು ದಿವ್ಯ ಅದ. ಪ್ರಭುಪಾದ ಅವ್ರು ಹೇಳ್ತಾರ, ಅದು ದಿವ್ಯ ಅದವು, ನಾವು ಮಾಡ್ತಾ ಇರೋದು ದಿವ್ಯ ಇಲ್ಲ ಅಂತ. ಈ ನೋಡ್ರಿ, ಭಕ್ತರ ಒಂದು ಜೀವನದಲ್ಲೇ ನಡೆಯುವಂತ ಪ್ರಸಂಗಗಳು ಅಥವಾ ನಡೆಯುವಂತ ಕ್ರಿಯೆಗಳು, ಹೊರಗಿನ ನಾನ್ ಡೆವಿಟಿಗೆ ಮಾಡುವಂತ ಕ್ರಿಯೆಗಳು ಇಲ್ಲ. ಸೇಮ್ ಅವರು ಮಲಗ್ತಾರೆ, ನಾವು ಮಲಗ್ತೇವೆ, ನಾವು ಹೇಳ್ತೀವಿ, ಅವರು ಹೇಳ್ತಾರೆ. ಆದ್ರೆ ನಾವು ಎದ್ದು ಜಪ ಮಾಡ್ತೇವೆ, ಭಗವಾನ ಸೇವೆ ಮಾಡ್ತೀವಿ, ಭಗವಾನಿಗಾಗಿ ಭೋಗ ತಯಾರು ಮಾಡ್ತೀವಿ, ಭಗವಾನನಿಗಾಗಿ ನಮ್ಮನ್ನು ನಾವು ಶೃಂಗಾರ ಮಾಡ್ಕೊಳ್ತೇವೆ. ಆದ್ರೆ ಅವರು ಅವರಿಗಾಗಿ ಶೃಂಗಾರ ಮಾಡ್ತಾರ, ಮನೆಯನ್ನ ಅವರಿಗಾಗಿಯೇ ಶೃಂಗಾರ ಮಾಡ್ಕೊಳ್ತಾರ, ಮೇಕಪ್ ಮಾಡ್ಕೊಳ್ತಾರ, ಮನೆ ಸ್ವಚ್ಛಗೊಳಿಸ್ತಾರ, ಅಡಿಗೆ ಮಾಡ್ಕೊಳ್ತಾರ. ಅವ್ರ ಇಂದ್ರಿಯ ತೃಪ್ತಿಗೆ ಆಗ್ತತಿ, ನಮ್ದು ಭಗವಾನ ತೃಪ್ತಿಗೆ ಆಗ್ತತಿ. ಸಂಸಿದ್ಧಿ ಹರಿತೋಷಣ. ಅದಕ್ಕೆ ಪ್ರಭುಪಾದರು ಇದನ್ನ ಹೇಳ್ತಾರ, ಇದು ದಿವ್ಯ ಅದ ಅಂತ. ಯಾವುದು ದಿವ್ಯದ? ಭಕ್ತಿಗಾಗಿ ಮಾಡುವಂತ ಕ್ರಿಯೆಗಳೇನದವಲ್ಲ ಅವು ದಿವ್ಯ ಅದವು. ಭಕ್ತಿ ಇರ್ಲಾರ್ದ ಮಾಡುವಂಥವು ಏನವಲ್ಲ ದಿವ್ಯ ಅಲ್ಲ, ಅದು ಮಟೀರಿಯಲಿಸ್ಟಿಕ್ ಆಗಿದೆ, ಭೌತಿಕವಾಗಿದೆ ಅಂತ. ಯಾವುದು ಭೌತಿಕವಾಗಿ ಐತಿ ಅದು ಈ ಭೌತಿಕ ಜಗತ್ತಿನಲ್ಲೇ ಉಳಿಸ್ತದ. ಯಾವುದು ಆಧ್ಯಾತ್ಮಿಕವಾಗ್ಯದ ಆಧ್ಯಾತ್ಮಿಕ ಜಗತ್ತಿಗೆ ಅದು ಕರ್ಕೊಂಡು ಹೋಗ್ತದ. ನೀವು ಯಾವ ರಸ್ತೆಯಲ್ಲಿದ್ದೀರಿ, ಆಧ್ಯಾತ್ಮಿಕ ರಸ್ತೆಯಲ್ಲಿ ಇದ್ದೀರಂದ್ರೆ
ನೀವು ಅಧ್ಯಾತ್ಮದ ಕಡೆಗೆ ಆ ರಸ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಭೌತಿಕ ರಸ್ತೆಯಲ್ಲಿ ಅಥವಾ ರೋಡಿನಲ್ಲಿ ನಾವಿದ್ದೀವಿ ಅಂದ್ರೆ ಭೌತಿಕ ರೋಡ್ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತದೆ? ಭೌತಿಕ ಜಗತ್ತಿಗೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಈ ದಿವ್ಯ ಲೀಲೆಗಳನ್ನ ಕೇಳುವುದು ಅಂಬರೀಷ್ ಮಹಾರಾಜರು ಹೇಳ್ತಾರಲ್ಲ, ಕೇಳುವಂಥದ್ದು, ಹೇಳುವಂಥದ್ದು, ನೋಡುವಂಥದ್ದು, ಎಲ್ಲ ಕ್ರಿಯೆಗಳು ಅತ್ಯದ್ಭುತವಾಗಿದ್ದವು, ದಿವ್ಯವಾಗಿದ್ದವು, ಮತ್ತೆ ಭವ್ಯವಾಗಿಯೂ ಕೂಡ ಅದಾವು. ಹಿಂಗ ಏಕಚಕ್ರ ಗ್ರಾಮದಲ್ಲಿ ಹಡಾಯ ಪಂಡಿತರು ಅನೇಕ ಸನ್ಯಾಸಿಗಳನ್ನ ಅವ್ರ ಮನೆಗೆ ಕರೀತಾ ಇದ್ರು, ಭಕ್ತರನ್ನ ಕರ್ಕೊಂಡ್ ಬರ್ತಿದ್ರು, ಅವ್ರ ಸೇವಾ ಮಾಡ್ತಿದ್ರು, ಅವ್ರಿಗೆ ಪ್ರಸಾದ ತಿನ್ನಿಸ್ತಾ ಇದ್ರು. ಹಿಂಗ ಒಬ್ರು ಒಂದು ಟೈಮ್ ಸನ್ಯಾಸಿ ಬಂದ್ರು. ಅನೇಕರು ಹೇಳ್ತಾರೆ, ಇದನ್ನ ಉಲ್ಲೇಖ ಮಾಡ್ತಾರೆ, ಲಕ್ಷ್ಮೀಪತಿ ತೀರ್ಥ ಅಂತ ಹೇಳಿದ್ರು. ಲಕ್ಷ್ಮೀಪತಿ ತೀರ್ಥ ನಮ್ಮ ಪರಂಪರೆಯಲ್ಲಿ ಕೂಡ ಒಬ್ರು ಲಕ್ಷ್ಮೀಪತಿ ತೀರ್ಥರು ಬರ್ತಾರೆ. ಅವರಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಅವರು ಆ ವ್ಯಕ್ತಿ ಒಬ್ರೇ ಅಂತ ಕೆಲವೊಂದು ಇದು ಡಿಸ್ಪ್ಯೂಟ್ ಉಂಟು. ಆದ್ರೆ ಮಹಾರಾಜರು ಹೇಳ್ತಾರೆ ಇದಕ್ಕೆ, ಆ ಸನ್ಯಾಸಿ ಕರೆದು ಬಿಟ್ಟು ಅವರಿಗೆ ಮನೆಯಲ್ಲಿ ಹೋಗಿ ಅವರಿಗೆ ಅತಿಥಿ ಭೋಜನ ಪ್ರಸಾದವನ್ನು ತಿರಿಸಿದ್ರು, ಅವರ ಪಾದ ಸೇವಾ ಮಾಡಿದರು. ಅವ್ರ ಜೊತೆಗೆ ಕೃಷ್ಣ ಲೀಲೆಗಳ ಬಗ್ಗೆ ಮಾತಾಡಿದರು ಯಾರೋ ಹಡಾಯಿ ಪಂಡಿತರು ಅವರು. ಅದ್ರ ಜೊತೆಗೆ ನಿತಾಯಿನೂ ಕೂಡ ಅಲ್ಲಿ ಕೂತ್ಕೊಂಡಿದ್ರು, ಪದ್ಮಾವತಿ ಇದ್ರು. ಮತ್ತು ಊರಿನ ಪುರ ಜನರು ಎಲ್ಲರೂ ಅವ್ರ ಮನೆ ಸೇರಿಬಿಡ್ತಾ ಇದ್ರು. ಅವ್ರ ಮನೆಗೆ ಯಾರೋ ಭಕ್ತರು ಬಂದಿದ್ದಾರೆ, ನಾವೆಲ್ಲ ಹೋಗ್ಬೇಕು ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಭಕ್ತರು ಬಂದಾರಂದ್ರೆ, ಭಕ್ತರು ಬಂದಾರ ಅಂತಂದ್ರೆ ಏನಾಗ್ತದೆ, ಭಕ್ತರು ಎಲ್ಲಿರ್ತಾರಲ್ಲಿ ಕೃಷ್ಣನ ಕಥೆ ಆಗ್ತದ, ಕೃಷ್ಣ ಪ್ರಸಾದ ಆಗ್ತದ. ಅವಾಗ ಹಡಾಯಿ ಪಂಡಿತರು ಪದ್ಮಾವತಿಗೆ ಹೇಳ್ತಾರೆ, ಅವ್ರಿಗೆ ಬೇಕಾಗಿರುವಂತ ಎಲ್ಲ ಪ್ರಸಾದ ತಯಾರು ಮಾಡುವಂತ. ಅವರೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ಬರ್ತಾರೆ. ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಕಥಾರೂಪದಲ್ಲಿ ಭಗವಾನನ ಲೀಲೆಗಳನ್ನ ಎಲ್ಲರಿಗೂ ಹೇಳ್ತಾರೆ. ಹಡಾಯಿ ಪಂಡಿತರು ಮಾತ್ರ ಒಬ್ಬರೇ ಕೇಳುವುದಿಲ್ಲ, ಊರಿನ ಪುರ ಜನರೆಲ್ಲರಿಗೂ ಕೇಳಿಸುವಂತ ರೀತಿ ವ್ಯವಸ್ಥೆ ಅವ್ರು ಮಾಡಿದರು. ಹಿಂಗ ಅದರಲ್ಲಿ ನಿತಾಯಿ ಕೂಡ ಒಬ್ಬರಿದ್ರು. ಅವಾಗ ಹಡಾಯಿ ಪಂಡಿತರು ಹೇಳ್ತಾರೆ, ಲಕ್ಷ್ಮೀ ತೀರ್ಥರಿಗೆ ಇದೆಲ್ಲವೂ ನಿಮ್ಮದೇ, ನಮ್ಮ ಮನೆಯಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲ ನಿಮಗೆ ಸೇರಿದ್ದು ಅಂತ. ಹೌದಾ, ಯೋಚನೆ ಮಾಡ್ರಿ, ಸ್ವಲ್ಪ ಯೋಚಿಸಿ ಹೇಳಿ ಅಂತ. ಯೋಚಿಸೋದೆ ಅಂತದ, ಎಲ್ಲ ಭಕ್ತರು ಒಂದು ಕೃಪೆ, ಅದು ಎಲ್ಲ ನಿಮ್ಮದೇ ಅಂತ. ನಿಮ್ಗೆ ಏನು ಬೇಕು ಕೇಳಿ, ನಾವು ಅದನ್ನ ಕೊಡ್ಲಿಕ್ಕೆ ನಾವು ಸಿದ್ಧದೀವಿ ಅಂತ. ಅದಕ್ಕೆ ನಾ ಕೇಳುವಂಥದ್ದು ಕೊಡ್ತೀರಾ? ಖಂಡಿತ ಕೊಡ್ತೇವೆ ಅಂದರು. ನನಗೆ ನಿತಾಯಿನ ಕೊಡಿರಿ, ನಾನು ಅನೇಕ ತೀರ್ಥ ಸ್ಥಳಗಳಿಗೆ ನಾನು ಹೋಗ್ತಾ ಇದ್ದೇನೆ, ನಾವು ಒಬ್ಬನೇ ಆಗಿದ್ದೇನೆ, ನಮಗೊಬ್ಬ ಅಸಿಸ್ಟೆಂಟ್ ಬೇಕಾಗಿದೆ. ಅದಕ್ಕಾಗಿ ನಿಮ್ಮ 12 ವರ್ಷದ ಮಗ ನಿತಾಯಿಯನ್ನು ನನ್ನ ಜೊತೆ ಕಳಿಸಿಕೊಟ್ರೆ ಬಹಳ ಅನುಕೂಲ ಆಗ್ತದೆ ಅಂತ. ಅವರಿಗೆ ಧಡಕ್ಕರಿಕೆ ಒಂದು ಮನೆ ಸಿಡಿಲು ಹೊಡೆದಂಗಾಯ್ತು. ನೋಡ್ರಿ, ಮನೆಯೊಳಗೆ ಇರ್ತೇವೆ ಕೆಲವೊಮ್ಮೆ, ಸಿಡಿಲು ಇಲ್ಲೊಂದು ಎಷ್ಟೊಂದು ಆವಾಜ್ ಬರ್ತದ, ಎದೆ ಢವಢವ ಅಂತದ, ಎಲ್ಲೋ ಹೊಡ್ಕೊಂಡು ಹೋಯ್ತು, ಎಲ್ಲೋ ಬಿತ್ತು ಅಂತ. ಅಷ್ಟೊಂದು ಶಕ್ತಿ ಒಮ್ಗೆ ಪ್ರಹಾರ ಆದ್ರೆ ಹೆಂಗಾಗ್ತದೆ. ಮೂರ್ಛೆ ಹೋಗಿ ಬಿದ್ರು. ಯಾರು? ಹಡಾಯಿ ಪಂಡಿತರು, ಪದ್ಮಾವತಿ. ಅವ್ರು ಹೇಳಕತ್ತಿದ್ರು, ಎಚ್ಚೆತ್ಕೊಂಡಾಗ ಅವ್ರು ಯೋಚನೆ ಮಾಡ್ಲಿಕ್ಕತ್ತರು. ಎಚ್ಚೆತ್ಕೊಂಡಾಗ ನೋಡ್ರಿ, ಮಹಾಜನೋ ಏನ ಗತಾನುಪಂತ ಅಂತ, ಮಹಾಜನರು ಏನು ನಡೆದಂತ ದಾರಿ ಅದ, ಆ ದಾರಿಯಲ್ಲಿ ನಾವು ಕೂಡ ನಡಿಬೇಕು. ಅದಕ್ಕೆ ಹಡಾಯಿ ಪಂಡಿತರು ಪದ್ಮಾವತಿಗೆ ಹೋಗಿ ಹೇಳ್ತಾರೆ, ನಾನು ನನ್ನ ಮಗನ್ನ ಅವ್ರ ಜೊತೆಗೆ ಕಳಿಸ್ಬೇಕಂತ ವಿಚಾರ ಅದ. ಪದ್ಮಾವತಿ, ನೀನು ಪರ್ಮಿಷನ್ ಕೊಡೋದಾದ್ರೆ ನಿನ್ನ ಒಂದು ಮತ ಏನಿದೆ ಹೇಳು ಅಂತ. ಪದ್ಮಾವತಿ ತನ್ನ ರೂಮ್ನಲ್ಲಿ ಕರ್ಕೊಂಡು ಹೋಗಿ ಹಡಾಯಿ ಪಂಡಿತರು ಹೇಳ್ತಾರೆ, ನೀನೇನಂತ ವಿಚಾರ ಮಾಡಿದೆ ಅಂತ. ಅದಕ್ಕೆ ಪದ್ಮಾವತಿ ಹೇಳ್ತಾರೆ, ನೀವೇನು ಹೇಳ್ತಾ ಇದ್ರಿ, ನಿಮ್ಮ ಒಂದು ಪದ ಚಿಹ್ನೆ ಇರುವಾಗ ನಂದು ಕೂಡ ಇದೆ, ದಯವಿಟ್ಟು ನೀವೇನು ಡಿಸಿಷನ್ ತಗೋತೀರಿ, ನಾನು ಅದಕ್ಕೆ ಓಕೆ ಇದ್ದೀನಿ ಅಂತ. ಅದಕ್ಕೆ ಹಡಾಯಿ ಪಂಡಿತರು ಹೇಳ್ತಾರೆ, ನೋಡು, ನಾನು ದಶರಥನ ಒಂದು ಫೂಟ್ ಪ್ರಿಂಟಿನಲ್ಲಿ ನಡಿಬೇಕಂತ, ಫಾಲೋ ಮಾಡ್ಬೇಕಂತ ಮಾಡಿದ್ದೀನಿ. ದಶರಥ ಮಹಾರಾಜ, ಅಯೋಧ್ಯೆ ರಾಜ, ಅವರ ಆಸ್ಥಾನಕ್ಕೆ ಒಮ್ಮೆ ಯಾರು ಬಂದರು? ವಿಶ್ವಾಮಿತ್ರರು ಬಂದು, ಹೇ ದಶರಥ, ಅವರೆಲ್ಲ ಅತಿಥಿ ಸತ್ಕಾರ ಮಾಡಿದರು. ದಶರಥ ಮಹಾರಾಜ ಅವ್ರ ಪಾದ ತೊಳೆದರು. ನೋಡ್ರಿ, ಮನೆಗೆ ಬರುವಂಥ ಅತಿಥಿಗಳು ಅಂದ್ರೆ ಅವಾಗಿನ ಅತಿಥಿಗಳು ಅಷ್ಟೊಂದು
ಮಹಾನ್ ವ್ಯಕ್ತಿಗಳಾಗಿದ್ರು. ಅತಿಥಿ ದೇವೋ ಭವ ಅಂತ, ಅತಿಥಿ ರೂಪದಲ್ಲಿ ಭಗವಾನ್ ಕೂಡ ಬರ್ತಾರಂತ. ಬಂದಂಥವ್ರನ್ನ ಕಾಲುಗಳನ್ನು ತೊಳಿಬೇಕು, ಅವರ ಕಾಲುಗಳನ್ನು ತೊಳೆದು ಆ ನೀರನ್ನು ಮನೆಯೆಲ್ಲ ಸಿಂಪರಣೆ ಮಾಡ್ಬೇಕು ಅಂತ ಮಹಾನ್ ಭಕ್ತರು ಅವರು. ಸಿಂಪರಣೆ ಮಾಡಬೇಕು, ಅವ್ರ ನೀರನ್ನು ತಲೆ ಮೇಲೆ ಹಾಕೊಳ್ಬೇಕು ಅಂತ. ಸ್ವತಃ ಭಗವಾನ್ ಯಾರು? ಕೃಷ್ಣ ತನ್ನ ಗೆಳೆಯ ಯಾರು ಬರ್ತಾರೆ? ಕುಚೇಲ. ಕುಚೇಲನನ್ನು ತಮ್ಮ ಮನೆಗೆ ಬಂದಾಗ ಸ್ವತಃ ರಾಧಾರಾಣಿಯ ರುಕ್ಮಿಣಿಯ ಗದ್ದೆ ಮೇಲೆ ಕುಂದಿರಿಸಿ ಅವರ ಪಾದಗಳನ್ನು ತೊಳಿತಾರೆ. ಮನೆಯೆಲ್ಲ ತೊಳೆದಿರುವಂಥ ನೀರನ್ನು ಮನೆಯೆಲ್ಲ ಸಿಂಪರಣೆ ಮಾಡ್ತಾರೆ. ಸ್ವತಃ ಭಗವಾನ್ ತಮ್ಮ ಉದಾಹರಣೆ ಮಾಡಿ, ಆಚಾರದಲ್ಲಿ ಮಾಡಿ ಪ್ರಚಾರ ಮಾಡುವಂಥ ಒಂದು ಸ್ಥಿತಿ, ಇದನ್ನ ಭಗವಾನ್ ಸ್ವತಃ ಕಲಿಸಿಕೊಡ್ತಾ ಇದ್ದಾರೆ. ಇಲ್ಲಿ ದಶರಥ ಮಹಾರಾಜರು ಏನ್ ಮಾಡಿದ್ರು? ವಿಶ್ವಾಮಿತ್ರರ ಪಾದವನ್ನು ತೊಳೆದು ಅವರ ಕುಶಲೋಪಚಾರವನ್ನು ಮಾಡಿ ಅವ್ರು ಕೇಳ್ತಾರೆ, ಹೇ ಋಷಿವರಣ್ಯ, ನೀವು ಬಂದಿರುವಂತ ಒಂದು ಇದು ಏತಕ್ಕೆ ಅಂತ, ಏನಾದರೂ ನಮ್ಮಿಂದ ಸೇವೆಯನ್ನು ಬಯಸಿದ್ದೀರಾ ಅಂತ ರಾಜ ಕೇಳುವಂತ ಒಂದು ಸ್ಥಿತಿ, ಕೇಳುವಂತ ಒಂದು ಮರ್ಯಾದೆ, ಪ್ರಾರ್ಥನೆ. ಅದಕ್ಕೆ ರಾಜನಿಗೆ ಹೇಳ್ತಾರೆ, ರಾಜ ದಶರಥ, ನಾ ಬಂದಿರುವಂತ ಉದ್ದೇಶ ನೀ ಕೇಳಿರುವಂಥದ್ದು ಸರಿಸಮ ಇದೆ. ನಾ ಬಂದಿರುವಂಥದ್ದು ಉದ್ದೇಶ, ನಾನು ಇರುವಂತ ಆಶ್ರಮದ ಅಕ್ಕಪಕ್ಕ ರಾಕ್ಷಸರ ಉಪಟಾಳ ಆಗ್ಲಿಕ್ಕದ. ನಾವು ಮಾಡುವಂತ ಯಜ್ಞೋಪಗಳಲ್ಲಿ ಅವರು ಅನೇಕ ಮಾಂಸ ಎಲುಬುಗಳು ತಂದು ಹಾಕ್ತಾ ಇದ್ದಾರೆ. ನನ್ನ ಯಜ್ಞವನ್ನ ನಿರ್ವಿಘ್ನವಾಗಿ ನಡೆಸಿಕೊಡುವ ಸಲುವಾಗಿ ನಿನ್ನ ಮಗನ ಒಂದು ಸಹಾಯತ ಬೇಕು, ನಿನ್ನ ಮಕ್ಕಳ ಒಂದು ಸಹಾಯತ ಬೇಕು. ದಯವಿಟ್ಟು ನನ್ನ ಜೊತೆಗೆ ನಿನ್ನ ರಾಮನನ್ನು ಕಳಿಸಿಕೊಡು ಅಂದ್ರು. ದಶರಥ ಮೈ ಎಲ್ಲ ಇದಾಗಿ ಹೋಯ್ತು, ಸೇಕಾಗಿ ಹೋಯ್ತು. ಅವ್ರು ಹೇಳ್ತಾರೆ, ಅಲ್ಲ, ರಾಮ ಇನ್ನೂ ಸಣ್ಣವಿದ್ದಾನೆ, ಅವ್ನಿಗೆ ಏನು ಗೊತ್ತಿಲ್ಲ, ಅವರು ಇಂಥ ರಾಕ್ಷಸರ ಜೊತೆಗೆ ಹೋರಾಡಿ ಎಂಥದೂ ಅನುಭವ ಇಲ್ಲ. ದಯವಿಟ್ಟು ಅವನು ಬಿಟ್ಟು ನಾ ಬರ್ತೇನೆ ನಿಮ್ ಜೊತೆಗೆ, ನಿಮ್ಮ ಒಂದು ಯಜ್ಞದ ಸಂರಕ್ಷಣೆಯನ್ನು ನಾ ಮಾಡ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ, ನನ್ನ ರಾಮನನ್ನು ಬೇಡ. ನನ್ನ ರಾಮ ಮೃದು ಅದನ, ಇವಾಗ ಬೆಳೆದಿರುವಂತ ಮಗು, ಅವನನ್ನು ಹೇಗೆ ಯುದ್ಧ ಮಾಡ್ಲಿಕ್ಕೆ ಅವನು ಬಿಟ್ಟುಕೊಡಬೇಕು? ಅದಕ್ಕ ದಶರಥ, ನೀನು ಕೇಳಿದ ವಿನಂತಿಯನ್ನೇ ನಾನು ಕೇಳಿದ್ದೇನೆ. ಕೊಡುವುದಾದರೆ ರಾಮನನ್ನು ಕೊಡು, ಇಲ್ಲವಾದರೆ ಸುಮ್ಮನಿರು. ವಿಶ್ವಾಮಿತ್ರ ಗಂಡು ಧ್ವನಿಯಲ್ಲಿ ನೇರವಾಗಿ ಹೇಳ್ತಾರೆ. ಇವಾಗ ದಶರಥನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೆ ಅವರು ಇಲ್ಲಿ ಎದೆ ಚೆಚ್ಕೊಂತ ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ಏನು ಹೇಳಿದೆ ಅಂತ. ಅದಕ್ಕ ಪಕ್ಕದಲ್ಲಿರುವಂತ ವಸಿಷ್ಠರ ಕಡೆಗೆ ನೋಡ್ತಾರೆ. ವಸಿಷ್ಠರು ಕುಲಪುರೋಹಿತರು, ರಾಮನ ಅಂದ್ರೆ ದಶರಥನ ಕುಲಪುರೋಹಿತರು. ವಸಿಷ್ಠರ ಕಡೆಗೆ ನೋಡಿದಾಗ ವಸಿಷ್ಠರು ಮುಖ ಹೇಳ್ತಾರೆ, ಕಳಿಸಿಕೊಡು ಅಂತ. ಅವಾಗ ಮುಖ ಅವರಿಗೆ ಸನ್ನೆ ಮಾಡೋದರ ಮೂಲಕ ಹೇಳ್ತಾ ಮೆಲ್ಲಗೆ ಹೇಳ್ತಾರೆ, ಹೇ ದಶರಥ, ಏಕೆ ಚಿಂತೆ ಮಾಡುತ್ತಿರುವೆ? ರಾಮ ಲಕ್ಷ್ಮಣರನ್ನು ಅವರ ಜೊತೆಗೆ ಕಳಿಸಿಕೊಡು. ಅವರ ಜೊತೆಗೆ ಕಳಿಸಿಕೊಡುವುದರಿಂದ ನೋಡಿ, ವಿಚಾರ ಮಾಡು, ವಿಶ್ವಾಮಿತ್ರ ಮಹಾನ್ ಯೋಗಿ, ಮಹಾನ್ ತಪಸ್ವಿ, ಬ್ರಹ್ಮಸ್ವಿ, ಮಹರ್ಷಿ. ಈ ರಾಕ್ಷಸರೆಲ್ಲ ಏನು ಅವ್ರ ಕೈಯಾಗ ಒಂದು ಶಾಪ ಕೊಟ್ರೆ ಅವರೆಲ್ಲ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಅವಶ್ಯಕತೆ ಏನದ? ನಿನ್ನ ರಾಮನ್ನ ಲಕ್ಷ್ಮಣನ ಕರ್ಕೊಂಡು ಹೋಗುವ ಅವಶ್ಯಕತೆ ಏನದ? ಇದರ ಅರ್ಥ ನಿನ್ನ ರಾಮನಿಗಾಗಿ ಅವರು ಅನೇಕ ವರಗಳನ್ನು ಕೊಡಬೇಕಂತ ಪ್ಲಾನಿಂಗ್ ಅದ. ದಯವಿಟ್ಟು ಅವ್ರ ಜೊತೆಗೆ ಕಳಿಸಿಕೊಡು. ಇದರಿಂದ ರಾಮನ ಒಂದು ಕೌಶಲ್ಯ ಹೆಚ್ಚಿಗೆ ಆಗ್ತದೆ, ರಾಮನ ಒಂದು ಶಕ್ತಿ ಜಾಸ್ತಿ ಆಗ್ತದೆ, ರಾಮನಿಗೆ ಬೇಕಾಗಿರುವ ಅಸ್ತ್ರಶಸ್ತ್ರಗಳು ಅವರಿಂದ ಸಿಗ್ತಾವ. ದಯವಿಟ್ಟು ಕಳಿಸಿಕೊಡು ಅಂತ ದಶರಥ ಯಾವಾಗ ವಸಿಷ್ಠ ಹೇಳ್ತಾರ ಅವಾಗ ತನ್ನನ್ನು ತಾನು ಸೈರಿಸಿಕೊಂಡು, ಅವ್ರು ಹೇಳಿದ್ದಾರೆ, ಹಿರಿಯರು ಹೇಳಿದಾರ, ಇಲ್ಲಿ ಹಿರಿಯರು ಕೇಳಿದಾರೆ ಅಂದ್ರೆ ವಸಿಷ್ಠರು ಹೇಳಿದ್ರು, ವಿಶ್ವಾಮಿತ್ರರು ಕೇಳಿದರು. ಇವಾಗ ದಶರಥ ಮಹಾರಾಜರು ಒಪ್ಪಿಕೊಂಡ್ರು, ಅವ್ರ ಜೊತೆಗೆ ಕಳಿಸಿಕೊಡ್ಲಿಕ್ಕೆ ತಯಾರಾದ್ರು. ಆದರೆ ಒಳಗಿಂದ ಕಣ್ಣೀರು ಹರಿಲಿಕ್ಕತ್ತವು. ರಾಮ್ ಹೋಗ್ತಾನೆ ಮನೆ ಬಿಟ್ಟು ಅಂತ, ಕಾಡಿಗೆ ಹೋಗ್ತಾನೆ ರಾಮ್ ಅಂತ.
ಅಳ್ತಾರೆ. ಕೌಶಲ್ಯ, ಉಳಿದ ರಾಣಿಯರು, ಪುರದ ಜನರು ಎಲ್ಲ ರಾಮ ವಿಶ್ವಾಮಿತ್ರರ ಜೊತೆಗೆ ಹೋಗ್ತಾ ಇದ್ದಾರೆ. ಒಂದು ರೀತಿ ಅವ್ರ ಖುಷಿನೂ. ಯಾರ ಜೊತೆಗೆ ಹೋಗ್ತಾ ಇದ್ದಾರೆ? ಒಬ್ಬ ಮಹಾನ್ ಬ್ರಹ್ಮರ್ಷಿ ಜೊತೆಗೆ ಹೋಗ್ತಾ ಇದ್ದಾರೆ. ರಾಮನಿಗೆ ಅವಶ್ಯಕತೆ ಉಂಟ? ಯಾವ ಋಷಿಗಳ ಅವಶ್ಯಕತೆ ಉಂಟಿಲ್ಲ, ಯಾರಿಲ್ಲ. ರಾಮ ಭಗವಾನ್, ಸ್ವಯಂ ರಾಮ ಭಗವಾನ್, ಸ್ವಯಂ ರಾಮನೇ ಹೇಳ್ತಾನೆ, ನಾ ಹೋಗ್ತೇನಪ್ಪ, ಕಳಿಸ್ಕೊಡು, ಯಾಕೆ ಚಿಂತೆ ಮಾಡ್ತೀಯ ಅಂತ. ನಾ ಬಂದಿರುವಂತ ಉದ್ದೇಶ ಅದು. ಭಗವಾನ್ ಈ ಭೌತಿಕ ಜಗತ್ತಿನಲ್ಲಿ ಅವತಾರ ಆಗಿರೋ ಉದ್ದೇಶ ಏನು? ದುರ್ಜನರನ್ನು ವರ್ಜಿತ ಮಾಡಬೇಕಾಯ್ತು, ದುರ್ಜನರನ್ನು ತರೀಬೇಕಾಗಿದೆ. ಅದಕ್ಕೆ ಬಂದಿರುವಂತ ಉದ್ದೇಶ. ಆ ಉದ್ದೇಶಕ್ಕಾಗಿ ನಾನು ಹೋಗಬೇಕು ಅಂತ ಗುಪ್ತವಾಗಿ ಮನವರಿಕೆ ಮಾಡಲಿಕ್ಕೆ, ದಶರಥ ಮಹಾರಾಜರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ರಾಮನನ್ನ ದಶರಥ ಮಹಾರಾಜರು ಕಳಿಸಿಕೊಡ್ತಾರೆ. ದೂರದವರೆಗೆ ರಾಮ, ವಿಶ್ವಾಮಿತ್ರ, ಲಕ್ಷ್ಮಣ ಧನುರ್ಧಾರಿಯಾಗಿ, ರಾಮ ಲಕ್ಷ್ಮಣರು ಧನುರ್ಧಾರಿಯಾಗಿ ವಿಶ್ವಾಮಿತ್ರ ಹಿಂದೆ ಹೋಗ್ತಾ ಇದ್ದಾರೆ. ಈಗ ತಾಯಿ ಕೋಳಿ ಹೋಗ್ತದಲ್ಲ, ತಾಯಿ ಕೋಳಿ ಹಿಂದೆ ಮಕ್ಕಳು, ಸಣ್ಣ ಸಣ್ಣ ಮಗು ಕೋಳಿ ಮರಿಗಳು ಹೆಂಗೆ ಹೋಗ್ತಾವ ತಾಯಿ ಹಿಂದೆ, ಹಂಗ ಗುರುವಿನ ಹಿಂದೆ ಶಿಷ್ಯರು ಹೋಗ್ತಾ ಇದ್ದಾರೆ ಅಂತ. ಈ ಸ್ಥಿತಿಯೊಳಗ ಹಡಾಯಿ ಪಂಡಿತರು ಈಗ ಲಕ್ಷ್ಮೀ ತೀರ್ಥರ ಜೊತೆಗೆ ತಮ್ಮ ಮಗನ್ನ ನಿತಾಯನ್ನ ಕಳಿಸ್ಕೊಡ್ತಾರೆ. ಮುಂದೆ ಹೋಗ್ತಾರೆ. ಅವರು ಇದರಂಗ 20 ವರ್ಷ ಪರಿಭ್ರಮಣ ಆಗ್ತತಿ. ಕುರುಕ್ಷೇತ್ರಕ್ಕೆ ಹೋಗ್ತಾರೆ, ಕೇದಾರಕ್ಕೆ ಹೋಗ್ತಾರೆ, ಹರಿದ್ವಾರಕ್ಕೆ ಹೋಗ್ತಾರೆ, ಬದ್ರಿನಾಥ್ರಿಗೆ ಹೋಗ್ತಾರೆ, ಗಂಗೋತ್ರಿ, ಯಮುನೋತ್ರಿ ಎಲ್ಲ, ಪ್ರಯಾಗರಾಜ್, ಆಮೇಲೆ ಪಶ್ಚಿಮ ದೇಶಕ್ಕೆ ಬರ್ತಾರೆ. ಪಶ್ಚಿಮ ದೇಶದಲ್ಲಿ ಕನ್ಯಾಕುಮಾರಿ, ರಾಮೇಶ್ವರ, ಮುಂದ ಕೆಳಗ ಹಿಂಗ್ ಬರ್ತಾ 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 ಉಡುಪಿಗೂ ಕೂಡ ಬಂದಿದ್ರು. ಉಡುಪಿ ಬಂದಾಗ ಮಾಧವೇಂದ್ರಪುರಿ ಲಕ್ಷ್ಮೀ ತೀರ್ಥರ ಶಿಷ್ಯರು. ಲಕ್ಷ್ಮೀ ತೀರ್ಥರು ಲಕ್ಷ್ಮೀ ತೀರ್ಥರು? ಆಕ್ಚುಲಿ ಲಕ್ಷ್ಮೀ ತೀರ್ಥರು ಇದು ಮಧ್ವ ಪರಂಪರೆಯಲ್ಲಿ ಬರುವಂತ ಇವರು ಮಹಾನ್ ಆಚಾರ್ಯರು. ಈ ಮಾಧವೇಂದ್ರಪುರಿಯರ ಒಂದು ಬಳಗಕ್ಕೆ ಬಂದಾಗ ನಿತಾಯ್ ನನ್ನ ಗುರು ಸಿಕ್ಕರು ಅಂತ ಅವರೇನತಿ ಮಾಧವೇಂದ್ರಪುರಿ ಅವರ ಜೊತೆಗೆ ಅವರ ಆದಾನ ಪ್ರದಾನ ಆಗ್ತದೆ. ಮಾಧವೇಂದ್ರಪುರಿ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತ ಮಹಾನ್ ಆಚಾರ್ಯರು. ಮಾಧವೇಂದ್ರಪುರಿಯ ಶಿಷ್ಯರೇ ಈಶ್ವರಪುರಿಯ ಶಿಷ್ಯರೇ ಚೈತನ್ಯ ಮಹಾಪ್ರಭು. ನಿತಾಯಿ ಅವರ ಜೊತೆಗೆ ಇರಬೇಕಾದ್ರೆ, ನಿತ್ಯಾನಂದ ಪ್ರಭುಗಳು ಅವ್ರ ಜೊತೆಗೆ ಇರಬೇಕಾದ್ರೆ ಮಾಧುರ್ಯ ರಸದ ಬಗ್ಗೆ ಡಿಸ್ಕಷನ್ ಆಗ್ತಾವ. ಯಾರ ಜೊತೆಗೆ? ಮಾಧವೇಂದ್ರಪುರಿ ಅವರ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ. ಅನೇಕ ಆದಾನ ಪ್ರದಾನ ಆಗ್ತಾವು. ಗುರು ಶಿಷ್ಯರ ಒಂದು ಸಂಮಿಲನ ಅವರ್ಣೀಯವಾಗಿರ್ತದೆ. ಹೇಗೆ ವಿಶ್ವಾಮಿತ್ರರು, ರಾಮ ಲಕ್ಷ್ಮಣರ ಒಂದು ಸಮ್ಮಿಲನ ಹೇಗಿತ್ತು ಅನ್ನುವಂಥದ್ದು ಅಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಆ ಮಿಲನ ಬೇರೆ ಇತ್ತು. ಆದ್ರೆ ನಿಜವಾದ ಗುರು ಶಿಷ್ಯರ ಒಂದು ಮಿಲನ ಇರ್ತದಲ್ಲ, ಅವರ್ಣೀಯವಾಗಿರ್ತದೆ. ಗುರು ತಂದೆ ತಾಯಿಗಳಿಗಿಂತ ಮಿಗಿಲಾಗಿರ್ತಾರೆ. ಯಾಕಂದ್ರೆ ಈ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕಾಗಿರುವಂತ ವ್ಯವಸ್ಥೆಯನ್ನ ತಂದೆ ತಾಯಿಗಳು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗುರು ಮಾಡ್ತಾರೆ. ಅವರ ಕರ್ಮ ಫಲಗಳನ್ನು ಹೊತ್ತುಕೊಂಡು, ಯಾರು ಶಿಷ್ಯನಾದವನ ಕರ್ಮ ಫಲಗಳನ್ನು ಹೊತ್ತುಕೊಂಡು ಅವನ ತೀಡಿ ಒಂದು ಮೂರ್ತ ರೂಪಕ್ಕೆ ತಮ್ಮನ್ನು ನಿಲ್ಲಿಸ್ತಾರೆ. ಯಾರು? ಗುರು. ಆ ಮೂರ್ತ ರೂಪಕ್ಕೆ ಬಂದಂದ್ರೆ ಭಕ್ತಿ ಮಾಡ್ಲಿಕ್ಕೆ ಒಂದು ಹಂತಕ್ಕೆ ತಮ್ಮನ್ನು ನಿಲ್ಲಿಸ್ತಾರ, ಮತ್ತೆ ಮಾರ್ಗದರ್ಶನ ಮಾಡ್ತಾರ. ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಘಟನೆಯೊಳಗ ಅವ್ರನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗುರುವಿನ ಒಂದು ಸ್ಥಾನ ಎಷ್ಟೊಂದು ಮಹತ್ವದ್ದಾಗಿದೆ, ಎಷ್ಟೊಂದು ಘನತ್ವದ್ದಾಗಿದೆ ಅನ್ನೋದಕ್ಕನ ಈಗ ನೋಡಿ, ಗುರುಗ್ರಹ ಅಂತೀವಿ. ಗುರುವಿಗೆ ಆ ಗ್ರಹಕ್ಕೆ ಗುರು ಅಂತ ಹೆಸರು ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಗುರು ದೊಡ್ಡ ಗ್ರಹ. ಅದು ಗ್ರಹಗಳಲ್ಲಿ ದೊಡ್ಡ ಗ್ರಹ. ಆ ದೊಡ್ಡದಾಗಿರೋದಂತ ಸ್ಥಾನ ಇರೋದ್ ಸಲುವಾಗಿನ ಗುರು ಅಂತ ಕರೆದು. ಗುರು ಅನ್ನುವಂಥದ್ದು ಒಂದು ಸ್ಥಾನ ಏನಲ್ಲ, ದೊಡ್ಡದದ. ಗುರುವಿನ ಬಿನ ನಾವು ಹರಿಪಾದವನ್ನ ಹಿಡಿಲಿಕ್ಕೆ ಆಗುದಿಲ್ಲ. ಆ ಗುರುವಿನ ಸ್ಥಾನವನ್ನ ವಹಿಸಿಕೊಂಡವರು ಯಾರು? ನಿತ್ಯಾನಂದರು ಅಥವಾ ಬಲರಾಮಜಿ.
ಆ ಗುರು ಏನ್ ಮಾಡ್ತಾರೆ, ಜಗತ್ತಿನ ಮೂಲ ಗುರು. ಈಗ ನಮ್ಮ ಒರಿಜಿನಲ್ ಗುರು ಯಾರಪ್ಪ ಅಂದ್ರೆ ಬಲರಾಮ್ ಆದಿಶೇಷ. ಅವರ ಒಂದು ಅವತಾರಿತ ರೂಪವೇ ನಿತ್ಯಾನಂದರು. ನಿತ್ಯಾನಂದರು ಈ ಭೌತಿಕ ಜಗತ್ತಿನೊಳಗಿರುವಂತವ್ರನ್ನು ಗುರುವನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರು ಮಾಧವೇಂದ್ರಪುರಿ ಅವರು ಕ್ರಮೇಣ ಅವ್ರ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದ್ರು. ಕ್ರಮೇಣ ಅವರು ಅದೇ ಮಾಧುರ್ಯ ಲೀಲದ ಒಂದು ರೂಪದಲ್ಲಿ ಅವರು ಸ್ಮರಣ ಮಾಡ್ತಾ 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 ಒಂದು ದಿನ ಅವರಿಗೆ ಸ್ವಪ್ನ ಬೀಳ್ತದ. ಆ ಸ್ವಪ್ನದಲ್ಲಿ ಇವರು ನಿತ್ಯಾನಂದರನ್ನ ನೋಡಿದೆ. ಯಾರು ಇವರು? ನಿತ್ಯಾನಂದರು ಬಲರಾಮರಾಗಿ ಅವರು ಕಾಣಿಸ್ಕೊಳ್ತಾರೆ. ಬಲರಾಮರಾಗಿ ಕಾಣಿಸ್ಕೊಳ್ತಾರೆ. ಅವ್ರಿಗೆ ವಿಶ್ವನ್ ಖುಷಿ ಆಗ್ತದೆ. ಇವು ಬಲರಾಮ್ ನನ್ನ ಶಿಷ್ಯರಾಗ್ತಾ ಇದ್ದಾರೆ. ಅಯ್ಯೋ, ನನ್ನ ಸ್ಥಾನ ಏನಿದು? ಅವ್ರು ಅದೇ ಯೋಚನೆಯೊಳಗೆ ಈ ಭೌತಿಕ ಜಗತ್ತನ್ನ ಅವ್ರು ತ್ಯಾಗ ಮಾಡ್ತಾರೆ ಮಾಧವೇಂದ್ರಪುರಿ. ಮುಂದೆ ಹಿಂಗ ಇವರು ತೀರ್ಥ ಪರ್ಯಟನೆ ಮಾಡ್ತಾ 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 20 ವರ್ಷದಿಂದ ತೀರ್ಥ ಪರ್ಯಟನೆ ಮಾಡ್ತಾ ಇದ್ರು. 20 ವರ್ಷ ಅವರು ನಿತ್ಯಾನಂದರು 1506ರಲ್ಲಿ 32 ವರ್ಷ ವಯಸ್ಸಿನವರಾಗಿದ್ರು. ಅವಾಗ ಚೈತನ್ಯ ಮಹಾಪ್ರಭುಗಳು 20 ವರ್ಷದ ಆಲ್ರೆಡಿ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಅವರಂತೆ ಈ ಆಧ್ಯಾತ್ಮಿಕ ಜಗತ್ತಿನ ಆಂದೋಲನವನ್ನ ಮುಂದುವರಿಸಲಿಕ್ಕೆ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ನಮ್ಮ ಮನೆಯನ್ನ ಬಿಟ್ಟು ನಾನು ಈಗ ಚೈತನ್ಯ ಮಹಾಪ್ರಭುಗಳ ಇರುವಲ್ಲಿಗೆ ಹೋಗ್ಬೇಕಂತ ಅವರು ಇದಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ, ನವದೀಪಕ್ಕೆ ಹೋಗ್ತಾರೆ. ಅಲ್ಲಿ ನಂದನಾಚಾರ್ಯರ ಮನೆಯಲ್ಲಿ ಅಡಿಕೊಂಡು ಕುಳಿತುಕೊಳ್ತಾರೆ. ಏನು ಇನ್ನೂ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳ ಒಂದು ಮಿಲನ ಆಗಿಲ್ಲ. ಗುರುತಿಸ್ತಾರೋ ಇಲ್ಲೋ ನನ್ನನ್ನು ಅಂತ ನಿತ್ಯಾನಂದ ಪ್ರಭುಗಳು ಯೋಚನೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ನನ್ನನ್ನು ಗುರುತಿಸ್ತಾರೋ ಇಲ್ಲೋ ಅಂತ ಅಡಿಗೆ ಕುಂತ್ಕೊಂಡಿರ್ತಾರೆ ನಂದನಾಚಾರ್ಯರ ಮನೆಯಲ್ಲಿ. ನಂದನಾಚಾರ್ಯರು ಇಷ್ಟೊಂದು ಮಹಾನ್ ಭಕ್ತರು. ಅವರು ಇಷ್ಟೊಂದು ನಮ್ರ ಭಕ್ತರು. ಅವರು ಈ ಲೀಲೆಗಳನ್ನು ನಡೆಯೋದ್ರಲ್ಲಿ ಅವರು ಸಮ್ಮಿಲಿತಗೊಳ್ತಾರೆ. ಆಯ್ತು, ನೀವು ಏನು ಯೋಚನೆ ಮಾಡಿದರೆ ಅದೇ ರೀತಿ ಆಗ್ಲಿ ಅಂತ. ನಾನು ಯಾರಿಗೂ ಹೇಳೋದಿಲ್ಲ, ನನ್ನ ಮನೆಯಲ್ಲಿ ನೀವು ಇದ್ದೀರಿ ಅಂತ. ಚೈತನ್ಯ ಮಹಾಪ್ರಭುಗಳು ಇವರು ಬರೋಕ್ಕಿಂತ 3 ದಿನ ಮೊದಲೇ ಹೇಳಿದ್ರು. ಯಾರಿಗೆ? ಹರಿದಾಸ್ ಠಾಕೂರ್ ಅವರಿಗೆ, ಶ್ರೀನಿವಾಸ ಆಚಾರ್ಯರಿಗೆ ಹೇಳಿದ್ರು. ಎಲ್ಲೇ ಮಹಾನ್ ಆಚಾರ್ಯರು ಬರ್ತಾ ಇದ್ದಾರೆ, ಮಹಾನ್ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ನು ಹುಡುಕುವಂತ ವ್ಯವಸ್ಥೆ ನಿಮ್ದಾಗ್ಲಿ ಅಂತ. ಅವರು ದಿನಂಪ್ರತಿ ಹರಿದಾಸ್ ಠಾಕೂರ್ ಅವರು, ಶ್ರೀನಿವಾಸ ಆಚಾರ್ಯರು ಮನೆ ಎಲ್ಲ ಹುಡುಕ್ತಾ ಇದ್ರು. ಒಂದು ದಿನ ನಂದನ ಆಚಾರ್ಯರ ಮನೆಯಲ್ಲಿ ನಿತ್ಯಾನಂದರು ಸಿಕ್ಬಿಟ್ರು. ಅವ್ರು ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರ ಒಂದು ಸಮ್ಮಿಲನ ಸಮಾಗಮ ಆಗ್ತದಂತ. ನೋಡ್ರಿ, ಚೈತನ್ಯ ಮಹಾಪ್ರಭುಗಳನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ನಿತ್ಯಾನಂದರ ಒಂದು ಕರುಣೆಗೆ, ನಿತ್ಯಾನಂದರ ಒಂದು ಕೃಪೆಗೆ ನಾವು ಪಾತ್ರರಾಗು. ಯಾವಾಗ ನಿತ್ಯಾನಂದರ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅಂದ್ರೆ ಗುರುವಿನ ಒಂದು ಕೃಪೆಗೆ ಪಾತ್ರರಾಗ್ತೀವಿ. ಅವಾಗ ನಮ್ಗೆ ಹರಿ ಸಿಗ್ತಾರೆ. ಯಾವಾಗ ನಿತ್ಯಾನಂದರ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅವಾಗ ನಮ್ಗೆ ಹರಿ ಸಿಗ್ತಾರ. ಹರಿ ಯಾರು? ಚೈತನ್ಯ ಮಹಾಪ್ರಭುಗಳು. ಯಾರು ಚೈತನ್ಯ ಮಹಾಪ್ರಭುಗಳು? ರಾಧಾಕೃಷ್ಣ ನಯಿ ಅನ್ಯ ಶ್ರೀಕೃಷ್ಣ ಚೈತನ್ಯ ಅಂತ. ಶ್ರೀಕೃಷ್ಣ ಚೈತನ್ಯರು ಬೇರೆ ಯಾರು ಅಲ್ಲ. ಯಾರವರು? ಸ್ವಯಂ ರಾಧಾಕೃಷ್ಣರು. ರಾಧಾಕೃಷ್ಣರ ಒಂದು ಕೃಪೆಗೆ ಪಾತ್ರರಾಗಬೇಕಾದ್ರೆ ನಾವು ನಿತ್ಯಾನಂದರ ಒಂದು ಕೃಪೆಗೆ ಬರಬೇಕು. ನಾವು ನಿತ್ಯಾನಂದರಲ್ಲಿ ನಾವು ಪ್ರಾರ್ಥನಾ ಮಾಡಬೇಕಾಗ್ತದೆ. ಈಗ ನೋಡಿ, ನಿತಾಯ್ ಗೌರಂಗ ನಿತಾಯ್ ಗೌರಂಗ ನಿತಾಯ್ ಗೌರಂಗ. ನಿತ್ಯಾನಂದ ಅಂದ್ರೆ ನಿತಾಯನ್ನ ಹೊಗಳ್ಬೇಕು. ನಿತಾಯನ ಮೂಲಕ ನಾವು ಗೌರಾಂಗನ ಹತ್ರ ಹೋಗ್ಬೇಕು ಅಂತ. ಈಗ ಗುರು ತಂದೆ, ನಮಗೆ ತಂದೆ ಇದ್ದಂಗ ಗುರು. ಅವ್ರು ಏನ್ ಮಾಡ್ತಾರೆ? ಒರಿಜಿನಲಿ ನಮ್ಮ ನಿಜವಾದ ತಂದೆ ತಾಯಿ ಯಾರದಾರ ಅವ್ರ ಕಡೆ ಕರ್ಕೊಂಡು ಹೋಗ್ತಾರೆ ಗುರು ಆದವ್ರು. ಅವರ ಪಾತ್ರತೆ ಹಿಂಗ ರಾಧಾಕೃಷ್ಣರ ಒಂದು ಪಾದಾರವಿಂದಗಳಲ್ಲಿ ನಾವು ಸೇರಿಸುವಂತ ಕ್ರಿಯೆನ ಯಾರು ಮಾಡ್ತಾರೆ? ಗುರು ಮಾಡ್ತಾರೆ. ಆ ಗುರು ಯಾರು? ನಿತ್ಯಾನಂದರು. ಆ ಗುರು ಯಾರು? ಆದಿಶೇಷ ಅನಂತ. ಆ ಗುರು ಯಾರು? ಬಲರಾಮ. ಆ ಗುರು ಯಾರು? ರಾಮಾನುಜಾಚಾರ್ಯರು. ಈಗ ನಮ್ಮ ಆಧ್ಯಾತ್ಮಿಕ ಗುರುಗಳು, ಅವರ ಆಧ್ಯಾತ್ಮಿಕ ಗುರುಗಳು, ಅಥವಾ ಪ್ರಭುಪಾದವರ ಆಧ್ಯಾತ್ಮಿಕ ಗುರುಗಳು, ಅವರು ಅಲ್ಟಿಮೇಟ್ ಯಾರು? ಅಲ್ಟಿಮೇಟ್ ಗುರು ಎನ್ನುವ ಸ್ಥಾನದವರು ಮೂಲ ಗುರು ಯಾರು ಅಂದ್ರೆ ನಮ್ಮ ಬಲರಾಮ್ ಅಥವಾ ನಮ್ಮ ನಿತ್ಯಾನಂದರು. ಆ ನಿತ್ಯಾನಂದರ ಒಂದು ಕೃಪೆಗೆ ಯಾರು ಪಾತ್ರ ಆಗ್ತಾರೆ?
ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಪಾತ್ರ ಆಗ್ತಾರೆ. ಮುಂದೆ ನಿತ್ಯಾನಂದ, ಇನ್ನು 5 ನಿಮಿಷದೊಳಗೆ ಆಲ್ರೆಡಿ ಟೈಮ್ ಆಯ್ತು. ನಿತ್ಯಾನಂದರು ಅವಧೂತರ ರೀತಿಯೊಳಗ ಜೀವನ ಮಾಡ್ತಾ ಇರ್ತಾರೆ. ಅವಧೂತರು ಅಂದ್ರೆ ನಾವು ನೀವು ಯೋಚನೆ ಮಾಡುವಂತ ಈ ಭೌತಿಕ ಜಗತ್ತಿನಲ್ಲಿರುವಂತ ಅವಧೂತರ ಗತೆ ಅಲ್ಲ. ಅವಧೂತರು ಅಂದ್ರೆ ನಾಗಬಾಬಾಗಳಿದ್ದಂಗ ಎಲ್ಲಿ ಮಲ್ಕೊಂಡಿರ್ತಾರೆ ಅಲ್ಲೇ ಮಲ್ಕೊಂಡಿರ್ತಾರೆ, ಎಲ್ಲಿ ಏನು ಯಾವಾಗ ಸಿಗ್ತದೆ ಅವಾಗ ತಿನ್ನೋದು, ಆ ರೀತಿ ಅಲ್ಲ. ಅವ್ರು ಹೋಗಿ ಒಂದೇ ದಿನ ಗಂಗಾ ನದಿ ಒಳಗೆ ಹಾಗೆ ಮಲ್ಕೊಂಡಿರ್ತಾರೆ. ಗಂಗಾ ನದಿ ಒಳಗೆ ತುಂಬಿ ಇವು ಕ್ರೊಕಡೈಲ್ ಮೊಸಳೆಗಳೆಲ್ಲ ತುಂಬಿರ್ತಾವು. ಹರಿದಾಸ್ ಠಾಕೂರ್ ಅವ್ರು ಕರೀತಾರೆ, ಅದ್ರಲ್ಲೇ ಮೊಸಳೆಗಳು ತುಂಬಿದವು, ನೀವು ಅದರಲ್ಲಿ ಹೋಗಿ ಮಲಗಿದೆಲ್ಲ, ಬಾರೋ ಹೊರಗೆ ಬರ್ರಿ, ಬನ್ನಿ ಬನ್ನಿ ಅಂತ. ಕ್ರೊಕಡೈಲ್ ಕೂಡ ಅವರು ಪ್ರಚಾರ ಮಾಡ್ತಾರೆ. ಅವ್ರ ಶಿಷ್ಯರು ಕೂಡ ಮೊಸಳೆಗೆ ಪ್ರಚಾರ ಮಾಡ್ತಾರೆ. ಸಾರಂಗ ಠಾಕೂರ್ ಅವ್ರ ಬಗ್ಗೆ ನಾವು ಹಿಂದಿನ ಕಥೆಯಲ್ಲಿ ನೋಡಿದ್ದೀವಿ. ಹಿಂಗ ಅವ್ರ ಶಿಷ್ಯರಲ್ಲಿ ಕೂಡ ಅವರೆಲ್ಲರೂ ಅವಧೂತರೆ. ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸಾಕು ನಿನ್ನ ಅವಧೂತ ಒಂದು ಸ್ಥಿತಿ, ನೀನು ಗೃಹಸ್ಥನಾಗುವಂತ, ಮದುವೆ ಆಗುವಂತ. ಚೈತನ್ಯ ಮಹಾಪ್ರಭುಗಳು ಹೇಳಿದಾರೆ ಅಂತ ಹೇಳ್ಬಿಟ್ಟು ಮದುವೆಗೆ ಅವ್ರು ರೆಡಿ ಆಗ್ತಾರೆ. ಸೂರದಾಸ ಸಾರ್ಕೇಲ ಅಂತ ಒಬ್ಬರು ಭಕ್ತರು, ಅವರು ಗೌರಿದಾಸ್ ಪಂಡಿತ್ ಅವರ ಬ್ರದರ್. ಅವರು ಗೌರಿದಾಸ್ ಪಂಡಿತ್, ನಾವು ಚೈತನ್ಯ ಚರಿತಾಮೃತದಲ್ಲಿ ಹೆಸರುಗಳು ಕೇಳ್ತದೆ, ಗೌರಿದಾಸ್ ಪಂಡಿತ. ಸೂರ್ಯದಾಸ ಗೌರಿದಾಸರ ಒಂದು ಬ್ರದರ್ ಅಥವಾ ಅವರ ಭಾತೃ. ಈ ಗೌರಿದಾಸರಿಗೆ ಸೂರ್ಯದಾಸರಿಗೆ 2 ಮಕ್ಕಳು, 2 ಹೆಣ್ಣು ಮಕ್ಕಳು. ಒಬ್ಬಳ ಹೆಸರು ಜಾಹ್ನವಿ ದೇವಿ, ಇನ್ನೊಬ್ಬರು ಹೆಸರು ವಸುಧಾ ಅಂತ. ಈ ವಸುಧಾ ಇವ್ರನ್ನಿಬ್ಬರನ್ನು ಮದುವೆ ಆಗ್ತಾರೆ. ಯಾರು? ನಿತ್ಯಾನಂದರು. ವಸುಧಾನಿಂದ ಮಕ್ಕಳಾಗ್ತಾವು. ಒಬ್ಬ ಮಗ ಆಗ್ತಾನ, ವೀರಚಂದ್ರ ಅಂತ ಅವನ ಹೆಸರು. ಮಗಳ ಹೆಸರು ಗಂಗಾದೇವಿ ಅಂತ. ಗಂಗಾದೇವಿ ಮೊದಲ ತೀರಿ ಹೋಗ್ಬಿಡ್ತಾರೆ. ಆಮೇಲೆ ವಸುಧಾ ಏನಂತಾರಲ್ಲ, ನಂತರ ಅವರು ತೀರಿ ಹೋಗ್ತಾರೆ. ವೀರಚಂದ್ರ ಅಕೆಲೆ ಆಗ್ತಾರೆ. ಇವರಿಗೆ ಜಾಹ್ನವಿ ದೇವಿಗೆ ಮಕ್ಕಳಿರುವುದಿಲ್ಲ. ತಮ್ಮ ಮಗನಂತಾನೆ ಇವರು ವಿಚಾರದಿಂದ ವೀರಚಂದ್ರನ ಕಾಪಾಡ್ತಾರೆ. ವೀರಚಂದ್ರನ ಕಾಪಾಡ್ತಾರೆ. ಆ ನಂತರ ಏನಂತೆ, ನಿತ್ಯಾನಂದರು ಈ ಭೌತಿಕ ಜಗತ್ತನ್ನ ತ್ಯಾಗ ಮಾಡ್ತಾರೆ. ಈ ಭೌತಿಕ ಜಗತ್ತನ್ನು ತ್ಯಾಗ ಮಾಡ್ಬೇಕಾದಾಗ ಅವಾಗ ಜಾಹ್ನವಿ ದೇವಿಗೆ ಹೇಳ್ತಾರೆ, ನಾನು ಬೇರೆ ಅಲ್ಲ, ಈ ಮೂರ್ತಿ ಬೇರೆ ಅಲ್ಲ ಅಂತ, ಈ ವಿಗ್ರಹ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ವೈಷ್ಣವ ಪರಂಪರೆಯಲ್ಲಿ ಬರುವಂಥದ್ದು ಒಂದು ಮೂರ್ತಿ ಎಲೆ ಇದ್ರೊಳಗ ಅವರು ಹೊಕ್ಕೊಳ್ತಾರೆ, ಮೂರ್ತಿ ಒಳಗೆ ಲೀನ ಆಗಿಬಿಡ್ತಾರೆ. ಆ ಮೂರ್ತಿಯನ್ನ ಅಥವಾ ವಿಗ್ರಹವನ್ನ ಜಾಹ್ನವಿ ದೇವಿ ಕೊಡ್ತಾರೆ. ಅದು ಆ ವಿಗ್ರಹ ಮುಂದ ಬಂಕೀರಾಯ್ ಅಂತಂದು ಹೆಸರಾಗ್ತದೆ. ಬಂಕೀರಾಯ್ ಇವತ್ತಿನವರೆಗೂ ನಾವು ಹೋಗಿ ನೋಡ್ಲಿಕ್ಕೆ ಆಗ್ತದೆ, ಸಿಗ್ತದ ಬಂಕೀರಾಯ್ ಅಂತ. ಆ ಮೂರ್ತಿಯನ್ನ ಎಲ್ಲಿವರೆಗೆ ಜಾಹ್ನವಿ ದೇವಿ ಭೌತಿಕ ಜಗತ್ತಿನಲ್ಲಿ ಇರ್ತಾರೆ ಅಲ್ಲಿವರೆಗೂ ಆ ಮೂರ್ತಿಯನ್ನ ಸ್ವತಃ ಪ್ರತಿದಿನನೂ ಅದನ್ನ ಸೇವೆ ಮಾಡ್ತಾರೆ. ಸೇವೆ ಮಾಡೋದ್ರ ಜೊತೆಗೆ ವೈಷ್ಣವ ಪರಂಪರೆಯಲ್ಲಿ ಮಾತಾಜಿ ಹೇಗಿರಬೇಕು ಅನ್ನೋಂಥದನ್ನ ತಮ್ಮ ಜೀವನವನ್ನ ಆಚರಣೆಯಿಂದ ತೋರಿಸಿಕೊಡ್ತಾರೆ. ಮತ್ತೆ ಈ ನಮ್ಮ ವೈಷ್ಣವ ಪರಂಪರೆಯ ಪ್ರಚಾರ ಕಾರ್ಯವನ್ನ ಜಾಹ್ನವಿ ದೇವಿ ಮುಂದುವರಿಸ್ತಾರೆ. ಜಾಹ್ನವಿ ದೇವಿಯ ಒಂದು ರೋಲ್ ದೊಡ್ಡದದ. ಜಾಹ್ನವಿ ದೇವಿಯ ದೊಡ್ಡ ಕ್ಲಾಸ್ ಆಗ್ತಾವ. ಅದಕ್ಕೆ ಜಾಹ್ನವಿ ದೇವಿಯವರ ಒಂದು ಕೃಪೆಯ ಮೇರೆಗೆ ಅವರ ಒಂದು ಪ್ರಾರ್ಥನೆ ಮಾಡ್ತಾ, ನಿತ್ಯಾನಂದರವರು ಪ್ರಾರ್ಥನೆ ಮಾಡ್ತಾ, ಬಂಕೀರಾಯ್ ಚೈತನ್ಯ ಮಹಾಪ್ರಭುಗಳನ್ನ ಅಥವಾ ಚೈತನ್ಯ ಮಹಾಪ್ರಭುಗಳು ವಿತೌಟ್ ನಿತ್ಯಾನಂದವರ ನಿತ್ಯಾನಂದವರು ಇಲ್ಲದೇನೆ ನಾವು ಚೈತನ್ಯ ಮಹಾಪ್ರಭುವರ ಒಂದು ಪಾತ್ರತೆಗೆ ಒಳಗಾಗ್ಲಿಕ್ಕೆ ಆಗುವುದಿಲ್ಲ ಅನ್ನೋದ್ರ ಮೂಲಕ ಇವತ್ತಿನ ಕ್ಲಾಸನ್ನು ವಿರಾಮ ಮಾಡುವ. ಹರೇ ಕೃಷ್ಣ. 10 ನಿಮಿಷ ನಿಮ್ದು ಜಾಸ್ತಿ ತಗೊಂಡಿದ್ದೀವಿ. ಹೇಳುವಂಥ ವಿಷಯದಲ್ಲಿ ಎಲ್ಲಿಯಾದರೂ ತಪ್ಪುಗಳು ಕಂಡ್ರೆ ಕ್ಷಮಿಸಿ. ಯಾರ್ದಾದ್ರೂ ಟೀಕಾ ಟಿಪ್ಪಣಿ ಇದ್ರೆ ಹೇಳ್ಬೋದು ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಇದು ಬಲರಾಮ್ ಅವರು ಆದಿಗುರು ಅಂತ ಏನು ಹೇಳ್ತೀವಲ್ಲ ಪ್ರಭುಜಿ, ಅವರು ಗುರು ತತ್ವ ಅಂದ್ರೆ ಏನು ಪ್ರಭುಜಿ? ನಮ್ಗೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರಿ, ಇಲ್ಲಿಗೆ ನಾವು ಕ್ಲಾಸ್ ಮುಗಿಸೋಣ. ಇನ್ನು ನನಗನ್ಸಿಕೆ ಅಂದ್ರೆ ಇದು ಒಂದ್ ಸ್ವಲ್ಪ ಸಿಸ್ಟಮ್ ಹರೇ ಪ್ರಾಬ್ಲಮ್ ಇದೆ. ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಅದಕ್ಕಾಗಿ ಪ್ರಭುಜಿ. ನಿಮ್ಮ ಜೊತೆಗೆ ಕೇಳುದಿಲ್ಲ, ಧ್ವನಿಯನ್ನು ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಕೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಕ್ವಶನ್ ಕೇಳ್ತಾರೆ. ಅಲ್ಲ, ಇಲ್ಲಿ ಹೋಗಿ ಕೇಳಿದ ನೋಡು, ಎಂಡ್ ಮಾಡ್ತಾರೆ. ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ. ಕ್ವಶನ್ ಕೇಳಿದ್ದು ಅಂತ ಅನಂತ ಕುಲಕರ್ಣಿ ಪ್ರಭುಜಿ, ಗುರುತತ್ವ ಎಂದರೆ ಏನು? ಹಾ, ಸರಿ ಸರಿ ಮಗು. ಹರೇ ಕೃಷ್ಣ. ಪ್ರಭುಜಿ ಅವರು ಒಂದು ಪ್ರಶ್ನೆ ಕೇಳಿದಾರಂತೆ, ಗುರುತತ್ವ ಅಂದರೆ ಏನು ಅಂತ. ಅನಂತ ಪ್ರಭು ಅಂತ ಯಾರೋ ಕೇಳಿದಾರಂತ ಹೇಳಿದ್ರು ಮಾತಾಜಿ. ಇಲ್ಲಿ ಸಿಸ್ಟಮ್ ಸ್ವಲ್ಪ ಸರಿ ಇಲ್ಲ, ಹೌದು. ಹಂಗಾಗೋದ್ರಿಂದ ಹೌದು, ನಮಗೆ ಹೌದು. ನಿಮ್ ಧ್ವನಿಯನ್ನು ಕೇಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಗುರುತತ್ವದ ಒಂದು ವಿಚಾರಣೆಯನ್ನು ಪ್ರಶ್ನೆ, ಗುರುತತ್ವ ಪರಂಪರೆ ಬಹಳ ದೊಡ್ಡದದ. ಗುರುಕ ಬಿನ ನಮ್ಗೆ ಹರಿ ಸಿಗುವುದಿಲ್ಲ ಅಂತ. ಗುರು ಶಿಷ್ಯ ಪರಂಪರೆ ನಮ್ಮ ಒಂದು ಆಚಾರ್ಯ ಪರಂಪರೆ ಅಂದ್ರೆ ನಮ್ಮ ಈ ಏನು ನಾಲೆಜ್ ಅನ್ನೋದದ ಅಥವಾ ಜ್ಞಾನ ಅನ್ನೋದದ, ಭಗವಾನ ಯಾರಿಗೆ ಹೇಳ್ತಾರೆ? 4 ಜನರಿಗೆ ಹೇಳಿಕೊಡ್ತಾರೆ. 4 ಜನ ಯಾರ್ಯಾರು? ಒಬ್ರು ಬ್ರಹ್ಮನಿಗೆ ಹೇಳಿಕೊಟ್ರೆ, ಆ ಬ್ರಹ್ಮನಿಂದ ಆ ಸಂಪ್ರದಾಯಕ್ಕೆ ಬ್ರಹ್ಮ ಸಂಪ್ರದಾಯ ಅಂತ ಕರೀತಾರೆ. ಇದೇ ಜ್ಞಾನವನ್ನ ಲಕ್ಷ್ಮೀ ದೇವಿಗೆ ಹೇಳಿಕೊಟ್ರು, ಅದು ಲಕ್ಷ್ಮೀ ಸಂಪ್ರದಾಯ ಅಥವಾ ಸ್ತ್ರೀ ಸಂಪ್ರದಾಯ ಅಂತ ಕರೀತಾರೆ. ಈ ನಾಲೆಜನ್ನ ರುದ್ರರಿಗೆ ಅಂದ್ರೆ ಶಿವನಿಗೆ ಹೇಳಿಕೊಟ್ರು, ಆ ರುದ್ರ ಸಂಪ್ರದಾಯ ಆಯ್ತು. ಈ ಜ್ಞಾನವನ್ನ ಕುಮಾರರು, ಬ್ರಹ್ಮನ ಮಾನಸ ಪುತ್ರರು 4 ಜನ ಸನತ್ ಸನಂದ ಸನಕಾದಿಗಳಿಗೆ ಹೇಳಿಕೊಟ್ರು. ಅದಕ್ಕೆ ಕುಮಾರ ಸಂಪ್ರದಾಯ ಅಂತ ಕರೀತಾರೆ. ಈಗ ನಮ್ಮ ಮಧ್ವ ಪರಂಪರೆ ಅಥವಾ ಮಧ್ವ ಸಂಪ್ರದಾಯದ ಬಗ್ಗೆ ನೋಡೋದಾದ್ರೆ, ಸಾರಿ ಬ್ರಹ್ಮ ಸಂಪ್ರದಾಯ ನೋಡೋದಾದ್ರೆ, ಕೃಷ್ಣ ಏನ್ ಮಾಡ್ತಾರೆ? ಬ್ರಹ್ಮನಿಗೆ ಹೇಳಿಕೊಟ್ರು, ಬ್ರಹ್ಮ ನಾರದನಿಗೆ ಹೇಳಿಕೊಟ್ರು, ನಾರದರು ವೇದವ್ಯಾಸ ಮಹರ್ಷಿಗಳಿಗೆ ಹೇಳಿಕೊಟ್ರು, ವೇದವ್ಯಾಸ ಮಹರ್ಷಿಗಳು ನಾರದರಿಗೆ ಪರಂಪರೆ ಸಾರಿ ಗುರು ಪರಂಪರೆ ಆಯ್ತು. ನಾರದರು ಬ್ರಹ್ಮ ವೇದವ್ಯಾಸ ಮಹರ್ಷಿಗಳಿಗೆ ಕೊಟ್ರು, ವೇದವ್ಯಾಸ ಮಹರ್ಷಿಗಳು ಮಧ್ವಾಚಾರ್ಯರಿಗೆ ಹೇಳಿಕೊಟ್ರು. ಗುರು ಪರಂಪರೆ ಆಯ್ತು. ಇದು ಗುರು ತತ್ವ, ಗುರು ಪರಂಪರೆ ಆಯ್ತು. ಇದು ಗುರು ತತ್ವ ಅಂದ್ರೆ ಏನು? ಗುರುವಿನ ತತ್ವ, ಗುರುವಿನ ಕರ್ತವ್ಯ ಏನು? ಗುರುಗಳ ತತ್ವ. ಗುರುವಿನ ತತ್ವ ನಾವು ಹೇಳ್ತಾ ಇರೋದು ಗುರು ಪರಂಪರೆ ಬಗ್ಗೆ ಹೇಳಿಕತ್ತಿದ್ವಿ. ಪರಂಪರೆ ಅಲ್ಲ. ಗುರು ತತ್ವ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ. ಗುರುತತ್ವ ಏನಂದ್ರೆ ನೋಡ್ರಿ, ನಾವು ಈ ಭೌತಿಕ ಜಗತ್ತಿಗೆ ಬಂದು ಬಿದ್ದುಬಿಟ್ಟಿದ್ದೀವಿ. ಈ ಭೌತಿಕ ಜಗತ್ತಿನಿಂದ ನಾವು ಈ ಗಡ್ರದಲ್ಲಿ ಬಂದು ಬಿದ್ದಿದ್ದೀವಿ. ಅದನ್ನ ನಮ್ಮ ಕೈ ಹಿಡಿದು ಮೇಲೆ ಎತ್ಕೊಳ್ಳೋರು ಯಾರು ಇದಾರಲ್ಲ, ಅವರ ಒಂದು ಗುರುತತ್ವ ಅಂದ್ರ ಬದ್ಧ ಸ್ಥಿತಿಯಿಂದ, ಕಂಡೀಷನ್ ಲೈಫ್ನಿಂದ ನಮ್ಮನ್ನು ಮುಕ್ತ ಮಾಡ್ತಾರಲ್ಲ, ಅದು ಆ ಗುರುವಿನ ಒಂದು ತತ್ವ. ಅವರು ನಮ್ಮನ್ನು ಪಾರ ಮಾಡ್ತಾ ಇದ್ದಾರೆ, ಈ ಒಂದು ಬದ್ಧ ಸ್ಥಿತಿಯಿಂದ ಮುಕ್ತ ಮಾಡ್ತಾ ಇದ್ದಾರೆ. ಅವರು ಗುರು. ಭವಸಾಗರ, ಇಲ್ಲಿ ಮಾತಾಡಿ ಹೇಳ್ತಾ ಇದ್ದಾರೆ. ಭವಸಾಗರ ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ, ಈಗೇನು ಸಂಸಾರ ಅಂತ ಕರಿತೀವಿ, ಈ ಸಂಸಾರದ ಸಾಗರನ್ನ ದಾಟಿಸ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಅವರು ಗುರು ಒಬ್ರೇ. ಅದು ಗುರುವಿನ ಸ್ಥಾನ. ಅಂದ್ರೆ ಈ ಭೌತಿಕ ಜಗತ್ತಿನಿಂದ ನಮ್ಮನ್ನ ಎತ್ಕೊಂಡು ಹೋಗುವಂತ ನಾವಿಕರು ಅಂತ. ಹಾಗೆ ಸರಿ, ಹಿಂಗೆ ಮಾತಾಜಿಯವರೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭೌತಿಕ ಒಂದು ಸಂಸಾರ ಅನ್ನೋದು ಏನೈತಲ್ಲ, ಸಾಗರ, ದೊಡ್ಡ ಸಾಗರ. ಈ ಸಾಗರದಿಂದ ಕರ್ಕೊಂಡು ಹೋಗೋರು ಏನಾರ ಅದರಲ್ಲ, ಅವ್ರು ನಾವಿಕ ಅಥವಾ ಅಂಬಿಗರು. ಆ ಅಂಬಿಗರ ಒಂದು ಕೆಲಸನ ಅಥವಾ ನಾವಿಕರ ಒಂದು ಕೆಲಸನ ಯಾರು ಮಾಡ್ತಾ ಇದ್ದಾರೆ? ಗುರು ಮಾಡ್ತಾ ಇದ್ದಾರೆ ಅಂತ. ಇದು ಗುರುತತ್ವ. ಮತ್ತೆ ಇದಕ್ಕಿಂತ ಹೆಚ್ಚಿನದಾಗಿ ನೀವೇನಾದರೂ ವಿವರಣೆ ಕೊಡೋದಾದ್ರೆ ಕೊಡಬಹುದು. ಹರೇ ಕೃಷ್ಣ. ಇದ್ರಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ. ಅವ್ರಿಗೆ ಕೇಳಿಸಲ್ಲ, ಹೇಳಿ ಮಾತಾಡ್ತೀನಿ. ಕೇಳಿಸ್ತದಾ? ಕೇಳಿಸ್ತಾ ಇದೆ, ಹೇಳಿ ಮಾತಾಡಿ.
ನಿಮ್ದು ಮಾತ್ರ ಕೇಳಿಸ್ತದಾ? ಕೇಳಿಸ್ತದ ಮಾತಾಜಿ, ಅವ್ರಿಗೆ- ನಿಮ್ದು ಮಾತ್ರ ಕೇಳಿಸ್ತದ. ಕಮ್ಮಿ ಉಂಟಾ? ಈಗ ಕೇಳ್ತದಾ? ಹಾ ಯಾಕೋ ಬರ್ತಾ ಇರ್ತದೆ. ಹರೇ ಕೃಷ್ಣ. ಯಾಕೋ ಅದಿದೆ ಅವನು ಬೇಡ ಮಾತಾಜಿ, ಕೇಳಲ್ಲ ಅವ್ರಿಗೆ, ಒಂದು ರಿಪ್ಲೈ ಇಲ್ಲ. ಮಾತಾಜಿ, ಈ ಶಕುಂತಲಾ ಮಾತಾಜಿ ನೀವು ಮಾತಾಡೋದು ಕೇಳಿಸ್ತಿದೆ, ನಾಗವೇಣಿ ಮಾತಾಜಿ ನೀವು ಮಾತಾಡೋದು ಕೇಳಿಸ್ತಿದೆ. ಹಾ. ಹೇಳಿ. ಅಲ್ಲ, ಇಲ್ಲಿ ಪ್ರಭುಜಿ ಹೇಳಿದ್ರಲ್ವಾ, ನಮ್ಮನ್ನು ಇಲ್ಲಿಂದ ಈ ಭೌತಿಕ ಪ್ರಪಂಚದಿಂದ ಮೇಲೆ ಕರ್ಕೊಂಡು ಹೋಗುವಂತಹದ್ದು ಗುರುತತ್ವ ಅಂತ. ಅಂದ್ರೆ ಈ ದೇಹವನ್ನೇ ನಮ್ಗೆ ಕೊಟ್ಟಿದ್ದಾರೆ. ಈ ದೇಹ ಅನ್ನುವಂಥದ್ದು ಒಂದು ಹಡಗು. ಆ ಹಡಗಿನಲ್ಲಿ ಕೂತ್ಕೊಂಡಂತಹ ಜೀವಿ ಪ್ರಯಾಣಿಕ. ಅಲ್ಲಿ ಗುರುಗಳು ಯಾರಿರ್ತಾರೆ, ಅವರು ಅಂಬಿಗರಾಗಿರ್ತಾರೆ. ಈ ದೊಡ್ಡ ಸಾಗರವನ್ನು ದಾಟ್ಲಿಕ್ಕೆ ಅವ್ರು ನಮ್ಗೆ ಪಾರ್ ಮಾಡ್ಲಿಕ್ಕೆ ಅವರು ಅಂಬಿಗರಾಗಿ ನಮ್ಗೆ ಸಹಾಯ ಮಾಡ್ತಾರೆ. ಅದೇ ಗುರುತತ್ವ ಅಂತ ಪ್ರಭುಜಿ ಹೇಳ್ತಿರುವುದು ಅಂತ ಹೇಳಿದೆ ನಾನು. ಆದ್ರಿಂದ ಈ ದೇಹವನ್ನು ನಾವೇನ್ ಮಾಡ್ಬೇಕು, ಬಳಸ್ಕೊಳ್ಬೇಕು, ಸರಿಯಾಗಿ ಬಳಸ್ಕೊಂಡು ಈ ಮಾನವ ಜನ್ಮವನ್ನು ಪವಿತ್ರವಾಗಿ ಮಾಡ್ಕೊಂಡು ನಾವು ಈ ದೇಹವನ್ನು ಯಾವಾಗ್ಲೂ ಇದ್ ಮಾಡ್ಲಿಕ್ಕಿಲ್ಲ. ಹಾಗೆ ಕೆಲವರು ಊಟ ಮಾಡಕ್ಕೆ ಅದನ್ನು ದಂಡಿಸ್ಲಿಕ್ಕಿಲ್ಲ. ಭಗವಂತ ಕೊಟ್ಟಂತಹ ಈ ಶರೀರವನ್ನು ನಾವು ಈ ಒಂದು ಭವಸಾಗರವನ್ನು ದಾಟಲಿಕ್ಕೆ ಬಳಸ್ಕೊಳ್ಬೇಕು. ನಾವು ಜೀವಿಗಳು ಏನ್ ಮಾಡ್ಬೇಕು, ಈ ದೇಹವನ್ನು ಉಪಯೋಗಿಸ್ಕೊಳ್ಬೇಕು. ಎಲ್ಲ ಅಂಗಾಂಗಗಳು, ನಮ್ಮ ಇಂದ್ರಿಯಗಳು, ಮನಸ್ಸು, ಮತ್ತೆ ಕರ್ಮೇಂದ್ರಿಯಗಳು, ಮತ್ತೆ ಜ್ಞಾನೇಂದ್ರಿಯಗಳನ್ನೆಲ್ಲ ಬಳಸ್ಕೊಂಡು ನಾವು ಆ ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು. ಆಮೇಲೆ ಈ ಭವಸಾಗರವನ್ನು ದಾಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದೇ ಗುರುತತ್ವ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ, ಟೆಂಪಲ್ ಒಳಗಿದ್ರೆ ಒಂಚೂರು ದರ್ಶನ ಆರತಿ ತೋರ್ಸಕ್ ಆಗುತ್ತಾ ಮಾತಾಜಿ? ದರ್ಶನ ಆರತಿ ಮುಗೀತು ಮಾತಾಜಿ. ಆಲ್ಟರ್ ಕ್ಲೋಸ್ ಮಾತಾಜಿ? ಹೌದೌದು, ಕ್ಲೋಸ್. ಹರೇ ಕೃಷ್ಣ. ಇಲ್ಲಿಗೆ ನಾವು ಅದನ್ನ ಮುಕ್ತಾಯ ಮಾಡುವ. ಹರೇ ಕೃಷ್ಣ. ಭಗವಂತ ಕಾಣ್ತಾನೆ.